राम राम हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಮಾತಾಜಿಲಿ ಪ್ರಭುಜಿಲಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಂದನೆಗಳು ಮಾತಾಜಿ. ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶಾಸ್ ಪ್ರಭುಜಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ.
ಹರೇ ಕೃಷ್ಣ. ಸರ್ ನಾವಿವಾಗ ಗಜೇಂದ್ರನ ಶರಣಾಗತಿ ಪ್ರಾರ್ಥನೆಗಳನ್ನ ನಾವು ಕಲ್ತ್ಕೊತಾ ಇದ್ವಿ. ಸೊ ನಾವ್ ಇಲ್ಲಿ ತನಕ 16 ಪ್ರಾರ್ಥನೆಗಳನ್ನ ತಿಳ್ಕೊಂಡಿದ್ವಿ. ಸೊ 17ನೇ ಪ್ರಾರ್ಥನೆನ ಪ್ರಭುಜಿ ಅದರ ಅನುವಾದ ಮತ್ತೆ ಭಾವಾರ್ಥವನ್ನ ಓದಿಸಿದರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಇವತ್ತಿನ ಶ್ಲೋಕಕ್ಕೆ ಹೋಗೋಣಂತೆ. 18ನೇ ಶ್ಲೋಕಕ್ಕೆ. ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ ಮುಕ್ತಾಯ ಭೂರಿ ಕರುಣಾಯ ನಮೋ ಅಲಯಾಯ ಸ್ವಾಂಶೇನ ಸರ್ವತನು ಬೃನ್ಮನಸಿ ಪ್ರತೀತ ಪ್ರತ್ಯಗ್ದೃಶೇ ಭಗವತೆ ಬೃಹತೆ ನಮಸ್ತೆ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಪಾದರಿಗೆ ಜಯವಾಗಲಿ. ಸೊ ಇವಾಗ ನಾವು ಈ ಒಂದು ಶ್ಲೋಕದಲ್ಲಿ 2 ಪದಗಳನ್ನ ಪ್ರಭುಪಾದರು ನಮಗೆ ವಿವರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ಭಗವತೆ ಬೃಹತೆ ಅಥವಾ ಬೃಹತೆ ಭಗವತೆ ಅಂದ್ರೆ ದೇವೋತ್ತಮ ಪರಮಪುರುಷ ಅಪರಿಮಿತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಭೂರಿ ಕರುಣಾಯ, ಅವರು ತುಂಬಾ ಕರುಣಾವಂತರು ಅಂತ ಹೇಳ್ಬಿಟ್ಟು ನಮ್ಗೆ ಈ 2ರ ವಿಷಯವಾಗಿ ಪ್ರಭುಪಾದರು ಭಾವಾರ್ಥದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅನುವಾದದಲ್ಲಿ ಏನನ್ನ ಹೇಳ್ತಿದ್ದಾರೆ, ಪರಮ ಮುಕ್ತನಾದ ನಿನಗೆ ಶರಣಾಗತನಾಗಿರುವ ನನ್ನಂತಹ ಪ್ರಾಣಿಯನ್ನು ಈ ಅಪಾಯಕಾರ ಸನ್ನಿವೇಶದಿಂದ ಖಂಡಿತವಾಗಿಯೂ ನೀನು ಬಿಡುಗಡೆ ಮಾಡುವೆ. ವಾಸ್ತವವಾಗಿ ಅತ್ಯಂತ ಕರುಣಾಶಾಲಿಯಾದ ನೀನು ನನ್ನನ್ನು ವಿಮೋಚನೆ ಮಾಡಲು ಸತತವಾಗಿ ಪ್ರಯತ್ನ ಮಾಡುತ್ತೀಯೆ. ಪರಮಾತ್ಮನಾಗಿ ನಿನ್ನ ಸ್ವ ಅಂಶದಿಂದ ದೇಹವನ್ನು ಹೊಂದಿರುವ ಎಲ್ಲ ಜೀವಿಗಳ ಹೃದಯದಲ್ಲಿಯೂ ನೆಲೆಸಿದ್ದೀಯೆ. ನೀನು ಸಾಕ್ಷಾತ್ ದಿವ್ಯ ಜ್ಞಾನವೆಂದು ಪ್ರಸಿದ್ಧನಾಗಿದ್ದೀಯೆ. ನೀನು ಅಪರಿಮಿತ ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸೊ ಇಲ್ಲಿ ಭಗವಂತನ ಆ 2 ಒಂದು ಗುಣಲಕ್ಷಣಗಳನ್ನ ಹೊಗಳ್ತಾ ಇಲ್ಲಿ ಗಜೇಂದ್ರ ಅವರು ದೇವೋತ್ತಮ ಪರಮಪುರುಷನಿಗೆ ಅವರು ನಮಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬೃಹತೆ ನಮಸ್ತೆ ಅನ್ನೋ ಒಂದು ಪದ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಬೃಹತೆ ಕೃಷ್ಣಾಯ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೃಷ್ಣ ಅವರು ಬೃಹತ್ ಅಪರಿಮಿತ, ಯಾರು ಅವರನ್ನ ಅಂದ್ರೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಈ ಒಂದು ಇಂದ್ರಿಯಗಳ ಆ ಒಂದು ಜ್ಞಾನಕ್ಕೆ ಅವರು ನಿಲ್ಕೋದಿಲ್ಲ ಅವರು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತನಿಗೆ ಅನೇಕ ಶಕ್ತಿಗಳಿದೆ ಅಲ್ವಾ. ಮತ್ತೆ ಅವರು ತಮ್ಮನ್ನ ತಾವು ಅನೇಕವಾಗಿ ಅವ್ರು ವಿಸ್ತರಿಸ್ಕೊತಾರೆ. ಅದರಲ್ಲಿ ಎಷ್ಟೊಂದು ತತ್ವಗಳಿದೆ ಅಲ್ವಾ. ಅವ್ರ ಸ್ವ ಅಂಶ ವಿಸ್ತರಣೆ, ಅವ್ರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ಅವರ ವಿಸ್ತರಣೆಗಳು ಅವೆಲ್ಲನೂ ಸಹ ವಿಷ್ಣು ತತ್ವಕ್ಕೆ ಬರುತ್ತೆ. ಸೊ ಜೀವತತ್ವ ಅಂದ್ರೆ ನಾವು ಭಗವಂತನ ಅಂಶಗಳು ಅಂದ್ರೆ ಜೀವತತ್ವ, ನಾವೆಲ್ಲರೂ ಸಹ ಬ್ರಹ್ಮನನ್ನ ಒಳಗೊಂಡು ದೇವತೆಗಳನ್ನೆಲ್ಲ ಒಳಗೊಂಡು ನಾವೆಲ್ಲರೂ ಸಹ ಜೀವತತ್ವಕ್ಕೆ ಬರ್ತೀವಿ. ಸೊ ನಾವು ಭಗವಂತನ ಆ ಒಂದು ಗುಣಲಕ್ಷಣಗಳನ್ನೇ ಹೊಂದಿದೀವಿ, ಆದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಹೊಂದಿದೀವಿ. ಸೊ ಅವರೆಲ್ಲ ಜೀವತತ್ವಕ್ಕೆ ಬರ್ತಾರೆ. ಮತ್ತೆ ಶಕ್ತಿ ತತ್ವ, ಸೊ ಆ ಭಗವಂತನ ಬಹಿರಂಗ ಶಕ್ತಿಯಲ್ಲಿ ಬರೋರು ಅವರೆಲ್ಲರೂ ಸಹ ಅಥವಾ ಜಡ ಅಂತ ನಾವೇನ್ ಕರಿತೀವೋ ಆ ಒಂದು ಶಕ್ತಿಯನ್ನ ಹೊಂದಿರೋರೆಲ್ಲರನ್ನು ಸಹ ಇಲ್ಲಿ ಶಕ್ತಿ ತತ್ವ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡ್ತಾರೆ. ಸೊ ಇಲ್ಲಿ ಇದ್ರಲ್ಲಿ ವಿಷ್ಣು ತತ್ವ ಅನ್ನೋದು ತುಂಬಾ ಸರ್ವವ್ಯಾಪಕವಾದದ್ದು ಅಲ್ವಾ. ಅಣು ರೇಣು ತೃಣ ಕಾಷ್ಟದಲ್ಲಿ ಪ್ರತಿಯೊಂದರಲ್ಲೂ ಸಹ ಭಗವಂತ ಅವರು ಸರ್ವವ್ಯಾಪಿಯಾಗಿ ಅವರಿದ್ದಾರೆ, ಎಲ್ಲದರಲ್ಲೂ ಸಹ ಅವರು ಇದ್ದಾರೆ. ಅದು ಯಾವ ಒಂದು ರೂಪದಲ್ಲಿದೆ ಅಂದ್ರೆ ವಿಷ್ಣು ತತ್ವ ರೂಪದಲ್ಲಿ ಅವರು ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣನಿಂದ ಏನು ಕಾರಣೋದಕಶಾಹಿ ವಿಷ್ಣು ಬರ್ತಾರೆ. ಸೊ ನಮಗೆ ಗೊತ್ತಿದೆ ಅಂದ್ರೆ ಅದನ್ನ ಮತ್ತೆ ನಾನು ಹೇಳಿಕ್ ಹೋಗೋದಿಲ್ಲ. ಸೊ ಕಾರಣೋದಕಶಾಹಿ ವಿಷ್ಣು ಬರ್ತಾರೆ, ಗರ್ಭೋದಕಶಾಹಿ ವಿಷ್ಣು ಬರ್ತಾರೆ, ಗರ್ಭೋದಕಶಾಹಿ ವಿಷ್ಣುವಿಂದ ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ. ಕ್ಷೀರೋದಕಶಾಹಿ ವಿಷ್ಣು ಪ್ರತಿಯೊಂದು ಚರಾಚರ ವಸ್ತು ಅಣು ರೇಣು ತೃಣಾಕಾಶದಲ್ಲಿ ಅವರು ಇರ್ತಾರೆ ಅಲ್ವಾ. ಮತ್ತೆ ಎಲ್ಲಾ ಕಡೆನೂ ಅವರು ಸರ್ವವ್ಯಾಪಿಯಾಗಿ ಆ ವಿಷ್ಣು ತತ್ವದಲ್ಲಿ ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ 10.42ನೇ ಶ್ಲೋಕದಲ್ಲಿ ಅವರು ಏನ್ ವಿವರಿಸ್ತಾರೆ, ಅಥವಾ ಬಹು ನೈತೇನ ಕಿಂನಾ ತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಅಲ್ವಾ. ಸೊ ಭಗವಂತ ಅವರು ಎಷ್ಟೊಂದು ವಿಭೂತಿಗಳನ್ನ ಹೇಳ್ತಾರೆ, ಆಮೇಲೆ ಕೊನೆಗೆ ಹೇಳ್ತಾರೆ, ನಾನು ಇಷ್ಟೊಂದು ವಿವರವಾಗಿ ವಿವರಿಸೋದು ಏನಿದೆ ಅರ್ಜುನ, ಸೊ ನೀನ್ ಅರ್ಥ ಮಾಡ್ಕೋ. ಅಂದ್ರೆ ನಾನು ಒಂದೇ ಒಂದು ಅಂಶದಿಂದ ನಾನು ಈ ಇಡೀ ಒಂದು ವಿಶ್ವವನ್ನ ನಾನು ವ್ಯಾಪಿಸಿದೀನಿ ಅಂತ ಹೇಳ್ತಾ ಇದ್ರೆ, ಆ ಒಂದೇ ಒಂದು ಅಂಶ ಯಾವುದು ಅಂತಂದ್ರೆ ಆ ಪರಮಾತ್ಮನಾಗಿ ಆ ವಿಷ್ಣು ತತ್ವದಲ್ಲಿರುವಂತಹ ಆ ಒಂದು ಪರಮಾತ್ಮ ರೂಪಿ ಏನಿದ್ದಾರೆ, ಆ ಒಂದು ಪರಮಾತ್ಮ ರೂಪಿಯಾಗಿ ಅದು ಏಕಾಂಶನ ಭಗವಂತನ ಒಂದು ಅಂಶ ಮಾತ್ರ ಅಷ್ಟೇ. ಆ ಒಂದು ಅಂಶದಿಂದನೇ ಅವರು ಇಡೀ ಈ ಒಂದು ಬ್ರಹ್ಮಾಂಡದಲ್ಲಿ ಅವರು ವ್ಯಾಪಿಸಿದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ, ಪ್ರತಿಯೊಂದು ಬ್ರಹ್ಮಾಂಡವು ಅಣುಗಳಿಂದ ತುಂಬಿದೆ. ಸೊ ಭಗವಂತ ಬ್ರಹ್ಮಾಂಡದೊಳಗಡೆನೆ ಅಲ್ಲ, ಅಣುಗಳ ಒಳಗಡೆನೂ ಇದ್ದಾನೆ ಅಲ್ವಾ. ಬ್ರಹ್ಮಾಂಡದ ಒಳಗಡೆ ಅವರು ಯಾವ ತರ ಇದ್ದಾರೆ, ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ಇದ್ದಾರೆ. ಅಣು ಒಳಗಡೆ ಅವರು ಯಾವ ತರ ಇದ್ದಾರೆ, ಅವರು ಕ್ಷೀರೋದಕಶಾಹಿ ವಿಷ್ಣುವಾಗಿ ಅವರು ಕ್ಷೀರೋದಕಶಾಹಿ ವಿಷ್ಣುವಿನ ವಿಸ್ತರಣೆಯಾದ ಪರಮಾತ್ಮನಾಗಿ ಅವರು ಎಲ್ಲ ಕಡೆ ಇದ್ದಾರೆ.
ಸೊ ಈ ತರ ಅವರು ವಿಷ್ಣು ಲಕ್ಷಣದಲ್ಲಿ ಅವರು ಆ ಎಲ್ಲ ಕಡೆ ವ್ಯಾಪಕವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಗವದ್ಗೀತೆಯಲ್ಲಿ ಇನ್ನ ಏನ್ ಹೇಳ್ತಾರೆ ಕೃಷ್ಣ 10.2ರಲ್ಲಿ ಅಹಂ ಆದಿರ್ಹಿ ದೇವಾನಾಂ. ಸೊ ಇವಾಗ ಎಲ್ಲಾ ದೇವತೆಗಳಿಗೂ ನಾನು ಆದಿ ಪುರುಷ, ಮೂಲ ಪುರುಷ ನಾನೇ ಅಂತ ಬಿಟ್ಟು ಅವರೇ ಹೇಳ್ಕೊತಾರೆ. ಯಾಕಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದು, ಬೇರೆಯವ್ರು ಯಾರಿಗೂ ಸಹ ಅವ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಅಥವಾ ತಿಳುವಳಿಕೆ ಇಲ್ಲ. ಸೊ ಇವಾಗ ನಾವು ಈ ನಮ್ಮ ಇಲ್ಲಿ 2ನೇ ಸೃಷ್ಟಿಕರ್ತ ಬ್ರಹ್ಮ, ಆ ಬ್ರಹ್ಮನಿಗೂ ಮತ್ತೆ ನಮ್ಮನ್ನ ಪಾಲನೆ ಮಾಡುವಂತಹ ವಿಷ್ಣುಗೂ ಮತ್ತೆ ಲಯಕಾರನಾದ ಮಹೇಶ್ವರ, ಇವ್ರುಗಳಿಗೂ ಸಹ ಆದಿ ದೇವೋತ್ತಮ ಪರಮ ಪುರುಷ ಕೃಷ್ಣ. ಅದಕ್ಕೆ ಅವ್ರನ್ನ ಭಗವತೆ ಬೃಹತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಎಲ್ಲರಿಗಿನ್ನ ಅವರು ತುಂಬಾ ಏನು ಶ್ರೇಷ್ಠರಾದವರು, ಮೂಲರಾದವರು, ಆದಿ ಪುರುಷ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವತೆ ಬೃಹತೆ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಭಗವಾನೆ ಅಂದ್ರೆ ಐಶ್ವರ್ಯವಂತ, ಆದ್ರೆ ಕೃಷ್ಣ ಬೃಹತ್ ಭಗವಾನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವರ ಐಶ್ವರ್ಯ ಅಪರಿಮಿತವಾಗಿದೆ. ಅವರ ಐಶ್ವರ್ಯವನ್ನ ಯಾರುನು ಅಂದ್ರೆ ಸರಿಗಟ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಮೀರಿಸ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಹೇಳೋ ತರನೇ ಈಶ್ವರ ಪರಮಃ ಕೃಷ್ಣ ಅಂದ್ರೆ ಈಶ್ವರನೇ ಅಂದ್ರೆ ಕೃಷ್ಣನೇ ಪರಮ ಈಶ್ವರ, ಪ್ರತಿಯೊಬ್ಬರ ಒಡೆಯ ನಿಯಂತ್ರಕ ಅವರೇ ಅಂತ ಹೇಳ್ಬಿಟ್ಟು. ಮತ್ತೆ ಅಹಂ ಸರ್ವಸ್ಯ ಪ್ರಭೋ, ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳುವ ಹಾಗೇನೆ 10.8ರಲ್ಲಿ ನಾನೇ ಎಲ್ಲದರ ಪ್ರಭು ಅಂತ ಹೇಳ್ತಾ ಇದ್ದಾರೆ. ಸೊ ಈವನ್ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ಕೃಷ್ಣನಿಂದ ಬರ್ತಾರೆ. ಮತ್ತೆ ಕೃಷ್ಣನೇ ಅವರು 7ನೇ ಅಧ್ಯಾಯದಲ್ಲಿ ಹೇಳ್ಕೊಳೋ ಹಾಗೇನೆ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಲ್ವಾ, 7.10ರಲ್ಲಿ ಹೇಳೋ ಹಾಗೇನೆ ಅಂದ್ರೆ ನನ್ನನ್ನ ಸರಿಗಟ್ಟೋರು ಯಾರು ಇಲ್ಲ ಅಲ್ವಾ. ಮತ್ತ ಪರತರಂ ಅಂದ್ರೆ ಅವರೇ ಪರತರ, ಅವರನ್ನ ಮೀರ್ಸೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕೃಷ್ಣನಿಗಿಂತ ಶ್ರೇಷ್ಠ ವ್ಯಕ್ತಿ ಯಾರು ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಭಗವತೆ ಬೃಹತೆ ಅಂದ್ರೆ ಶ್ರೀಕೃಷ್ಣ ಅಂತಾನೆ ಅವರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾ ಇದ್ದಾರೆ. ಭಗವತೆ ಶ್ರೀಕೃಷ್ಣ, ಬೃಹತೆ ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಸ್ಥಿತಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಹೇಗೆ ಗಜೇಂದ್ರನ ಸ್ಥಿತಿ ಇದೆ, ಇವಾಗ ಗಜೇಂದ್ರ ಯಾವ ತರ ಇದ್ದಾರೆ, ಈಗ ಅಂದ್ರೆ 1000 ವರ್ಷಗಳಿಂದನೂ ಅವರು ಇವಾಗ ಹೋರಾಟ ಮಾಡ್ತಾ ಇದ್ದಾರೆ ಮೊಸಳೆಯ ಆ ಒಂದು ಹಿಡಿತದಿಂದ ಬಿಡಿಸ್ಕೊಳ್ಲಿಕ್ಕೆ. ಸೊ ಇವಾಗ ನಾವೆಲ್ಲರೂ ಸಹ ಹಾಗೇನೆ ಇಲ್ಲಿ ಆ ಮೊಸಳೆಯ ಹಿಡಿತಕ್ಕೆ ನಾವು ಸಿಕ್ಕಾಕೊಂಡಿದೀವಿ, ಮೊಸಳೆ ಅನ್ನೋ ಮಾಯೆಯ ಹಿಡಿತಕ್ಕೆ ನಾವು ಸಿಕ್ಕಾಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ನಾವೆಲ್ಲರೂ ಸಹ ಇಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ನಮ್ಮನ್ನ ದೇಹದಿಂದ ಗುರುತಿಸ್ಕೊಂಡು ನಾವಿಲ್ಲಿ ಜೀವನವನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಈ 3 ಧಾತುಗಳು ಅಂದ್ರೆ ಕಫ ವಾತ ಪಿತ್ತ ಇದರಿಂದ ರಚಿತವಾದ ದೇಹವನ್ನ ನಾವು ಆತ್ಮ ಅಂತ ಗುರುತಿಸ್ಕೊಂಡ್ಬಿಟ್ಟು ನಾವು ಈ ದೇಹದಿಂದ ಬಂದಿರುವಂತಹ ಯಾವುದೇ ಒಂದು ಸಂಬಂಧಗಳನ್ನ ಅದನ್ನೇ ನಾವು ಏನು ನಮ್ಮ ನಿಜವಾದ ಸಂಬಂಧ ಅಂತ ಗುರುತಿಸ್ಕೊಂಡು ಮತ್ತೆ ಈ ಜನ್ಮ ಪಡೆದಿರುವಂತಹ ಈ ಭೂಮಿಯನ್ನ ನಾನು ತುಂಬಾ ಪೂಜಾರ್ಹ ಅಂತ ಭಾವಿಸ್ಕೊಂಡು ನಾವು ತೀರ್ಥಕ್ಷೇತ್ರಕ್ಕೂ ಹೋಗ್ತಿದೀವಿ. ಯಾವ ಒಂದು ಮನಸ್ಥಿತಿಯಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ನಾವು ಜಸ್ಟ್ ಅಲ್ಲಿ ಇರುವಂತಹ ತೀರ್ಥದಲ್ಲಿ ಮುಳುಗಿ ಬರ್ಬೇಕು, ಅಲ್ಲಿರುವಂತಹ ಪುಣ್ಯ ಪುರುಷರನ್ನ ದಿವ್ಯ ಜ್ಞಾನಿಗಳನ್ನ ದರ್ಶನ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಹೋಗ್ತಾ ಇಲ್ಲ ನಾವು. ಸೊ ಈ ತರ ನಾವು ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಮ್ಮನ್ನ ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಹಸು ಅಥವಾ ಕತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಈ ತರ ತಮ್ಮನ್ನ ದೇಹದಿಂದ ಗುರುತಿಸ್ಕೋತಾರೆ, 3 ಧಾತುಗಳಿಂದ ಆಗಿರುವಂತಹ ದೇಹದಿಂದ ಗುರುತಿಸ್ಕೋತಾರೆ ಹೊರತು ಆತ್ಮ ಅಂತ ತಿಳ್ಕೊಳೋದಿಲ್ಲ. ಮತ್ತೆ 2ನೇದು ತಮ್ಮ ದೇಹದಿಂದ ಬಂದಿರುವಂತಹ ಉತ್ಪಾದನೆಗಳನ್ನೇ ಬಂಧು ಮಿತ್ರರು ಅಂತ ಅವರು ಬಂಧುಗಳು ಅಂತ ತಿಳ್ಕೊಂತಾರೆ. ಮತ್ತೆ ಈ ಜನ್ಮ ಕೊಟ್ಟಿರುವಂತಹ ಭೂಮಿಯನ್ನ ಪೂಜಾರ್ಹ ಅಂತ ಭಾವಿಸ್ತಾರೆ. ಮತ್ತೆ ತೀರ್ಥಕ್ಷೇತ್ರಕ್ಕೆ ಏನಕ್ಕೆ ಹೋಗ್ತಾರೆ, ಕೇವಲ ಸ್ನಾನ ಮಾಡ್ಲಿಕ್ಕೆ ಹೊರತು ಅಲ್ಲಿ ದಿವ್ಯ ಜ್ಞಾನಿಗಳ ದರ್ಶನ ಪಡಿಲಿಕ್ಕಲ್ಲ. ಸೊ ಇಂತಹವ್ರನ್ನ ಹಸು ಅಥವಾ ಕತ್ತೆ ತರ ಅಲ್ಲಿ ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ಭಾಗವತದಲ್ಲಿ 10.84 13ನೇ ಒಂದು ಶ್ಲೋಕದಲ್ಲಿ ಬರ್ತಾ ಇದೆ. ಅಂದ್ರೆ ಇವಾಗ ನಾವೆಲ್ಲರೂ ಸಹ ಪಶುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ನಮ್ಮನ್ನ ಆ ದೇಹದಿಂದ ಗುರುತಿಸ್ಕೊತಾ ಇದೀವಿ, ಈ ಜನ್ಮಭೂಮಿಯನ್ನ ಪೂಜಾರ ಅಂತ ಅನ್ಕೋತಾ ಇದೀವಿ, ಮತ್ತೆ ನಮ್ಮ ಜೊತೆಲಿ ಇರೋವ್ರನ್ನ ನಮ್ಮ ರಕ್ತ ಸಂಬಂಧಿಗಳನ್ನ ಬಂಧುಗಳು ಅಂತ ಅನ್ಕೋತಾ ಇದೀವಿ, ಮತ್ತೆ ತೀರ್ಥ ಕ್ಷೇತ್ರಕ್ಕೆ ಈ ತರ ಈ ಒಂದು ಮನಸ್ಥಿತಿಲಿ ಹೋಗ್ತಾ ಇದೀವಿ. ಸೊ ಇವಾಗ ನಾವು ಅದಕ್ಕೆ ನಮ್ಮನ್ನ ಪಶುಗಳು ಅಂತ ಹೇಳ್ತಿದ್ದಾರೆ, ಅಥವಾ ಧರ್ಮೇ ವಿಹೀನ ಪಶುಭಿ ಸಮಾನ. ನಾವು ಧರ್ಮವನ್ನ ಪರಿಪಾಲನೆ ಮಾಡ್ಲಿಲ್ಲ ಅಂದ್ರೆ ಪಶುಗಳೇ. ಆಹಾರ ನಿದ್ರಾ ಭಯ ಮೈಥುನ ಈ 4ಅನ್ನೇ ಮಾಡ್ಕೊಂಡಿದ್ರೆ ನಮ್ಮನ್ನ ಪಶುಗಳಾಗೇನೆ ಅವರು ಭಾವಿಸ್ತಾರೆ ಅಲ್ವಾ. ಸೊ ನಾವು ಪಶುಗಳಾಗ್ಬಾರ್ದು, ಮಾನವರಾಗ್ಬೇಕು ಅಂತಂದ್ರೆ ನಾವು ಈ 4ಅನ್ನ ಮೀರಿ ನಾವು ಆ ಒಂದು ನಿಯಂತ್ರಕ ತತ್ವಗಳನ್ನ ಪಾಲಿಸ್ಬೇಕು, ಭಕ್ತಿಯನ್ನ ಮಾಡುವಂತಹ ಒಂದು ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಪ್ರತಿಯೊಬ್ಬರೂ ಪಶುವೇ,
ಪ್ರತಿಯೊಬ್ಬನು ಲೌಕಿಕ ಅಸ್ತಿತ್ವವೆಂಬ ಮೊಸಳೆ ಎಂಬ ಆಕ್ರಮಣಕ್ಕೆ ಒಳಗಾದವನೇ. ನೋಡಿ, ನಾವ್ ಅನ್ಕೊಂಡ್ವಿ ಇಲ್ಲ ಗಜೇಂದ್ರ ಮಾತ್ರನೇ ಆಪತ್ತಲ್ಲಿದ್ದಾನೆ, ನಾವೆಲ್ಲ ಆರಾಮಾಗಿದೀವಪ್ಪ, ಮನೇಲಿ ಆರಾಮಾಗಿ ಕುತ್ಕೊಂಡಿದೀವಿ ಅಂತ. ಇಲ್ಲ, ನಾವಿಲ್ಲಿ ಲೌಕಿಕ ಅಸ್ತಿತ್ವ ಅನ್ನೋ ಒಂದು ಮೊಸಳೆಯಿಂದ ನಾವು ಇಲ್ಲಿ ಆಕ್ರಮಣಕ್ಕೆ ಒಳಗಾಗ್ಬಿಟ್ಟಿದೀವಿ. ಗಜರಾಜ ಒಬ್ನೇ ಅಲ್ಲ, ನಾವು ಪ್ರತಿಯೊಬ್ಬರನ್ನು ಸಹ ಮೊಸಳೆಯ ಆಕ್ರಮಣಕ್ಕೆ ತುತ್ತಾಗಿದ್ದೀವಿ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಇದೀವಿ. ನಮ್ಮ ಸ್ಥಿತಿಯನ್ನ ಮೊದಲು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ಇವಾಗ ಏನು ಬೃಹತ್ ಕೃಷ್ಣ ಅದನ್ನ ಏನ್ ಹೇಳಿದ್ರು ಅದಾಯ್ತು. ಈಗ 2ನೇ ಪಾಯಿಂಟ್ ಅನ್ನ ಹೇಳ್ತಾ ಇದ್ದಾರೆ. ಅವರು ತುಂಬಾ ಕರುಣಾಮಯಿ ಅಂತ ಹೇಳ್ಬಿಟ್ಟು ಭೂರಿ ಕರುಣಾಯ ಅಂತ ಹೇಳ್ತಿದ್ದಾರೆ. ಅದನ್ನ ವರ್ಣನೆ ಮಾಡ್ಲಿಕ್ಕೆ ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಸ್ಥಾನ ಯಾವ ತರ ಇದೆ, ಹೇಗೆ ಗಜೇಂದ್ರನ ಸ್ಥಿತಿ ಇದೆ, ಈಗ ಅವನು ಮೊಸಳೆಯ ಆಕ್ರಮಣಕ್ಕೆ ಒಳಗಾಗಿದ್ದಾನೆ, ಅದೇ ತರ ನಾವು ಸಹ ಲೌಕಿಕ ಅಸ್ತಿತ್ವ ಅನ್ನೋ ಒಂದು ಮೊಸಳೆಗೆ ನಾವು ಮೊಸಳೆಯ ಆಕ್ರಮಣಕ್ಕೆ ಒಳಗಾಗಿದ್ದೀವಿ. ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಆದ್ರೆ ಭಗವಂತ ನಮ್ಮನ್ನ ಪಾರು ಮಾಡ್ಲಿಕ್ಕೆ ಯಾವಾಗ್ಲೂ ಅವನು ಕಾತುರನಾಗಿರ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಈ 2nd ಪಾಯಿಂಟ್ ಅನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಲೌಕಿಕ ಅಸ್ತಿತ್ವದಿಂದ ಉದ್ಧಾರ ಮಾಡ್ಲಿಕ್ಕೆ ಕೃಷ್ಣನಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತ ಏಕೈಕ ಹಿತೈಷಿ ಅಲ್ವಾ. ನಮ್ಗೆ ಆ ಶಾಂತಿ ಮಂತ್ರದಲ್ಲಿ ಹೇಳೋ ಹಾಗೇನೆ ಸುಹೃದಂ ಸರ್ವ ಭೂತೇಶು ಅಲ್ವಾ. ಅವ್ರು ಎಲ್ಲರಿಗೂ ಸಹ ಅವರು ಬರೇ ಮನುಷ್ಯರೊಬ್ರಿಗೆ ಅಲ್ಲ, ಎಲ್ಲರ ಮೇಲೂ ಸಹ ಅವರು ಕರುಣೆನ ತೋರ್ತಾರೆ. ಏಕೈಕ ಹಿತೈಷಿ. ಮತ್ತೆ ಅವರು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅವರು, ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ. ನೋಡಿ, ಅವ್ರು ನಮ್ಮನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ನಾವೆಂತಹ ಒಂದು ಜನ್ಮವನ್ನ ಪಡೆದ್ರು ಸಹ, ಒಂದು ಮಲದಲ್ಲಿರುವಂತಹ ಹುಳುವನ್ನ ಜನ್ಮವನ್ನ ಪಡೆದ್ರು ಸಹ ಅವರು ನಮ್ಮ ಹೃದಯದಲ್ಲೇ ನಮ್ಮ ಜೊತೆಯಲ್ಲಿ ಅವರು ಇರ್ತಾರೆ. ಮತ್ತೆ ಅವರು ಸುಮ್ನೆ ಕುತ್ಕೊಂಡಿಲ್ಲ ಅವರು. ಓಕೆ, ಏನೋ ಮಾಡ್ಕೊಳ್ಳಿ ಬಿಡು, ಇವರೇ ತಾನೇ ಇಷ್ಟಪಟ್ಟು ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿರೋದು, ಅವ್ರಿಗೆ ಇಷ್ಟ ಬಂದಂಗೆ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವರು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ಅವರ ಗುರಿ ಏನು ಅಂದ್ರೆ ನಮ್ಮನ್ನ ಹೇಗಾದ್ರೂ ಮಾಡಿ ಏನಕೇನ ಪ್ರಕಾರನ ಇವಾಗ ಭಕ್ತಿ ಯೋಗಕ್ಕೆ ಬರ್ಲಿಕ್ಕೆ ನಮ್ಗೆ ಇವಾಗ ಹೇಗೆ ಭಕ್ತರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಇವಾಗ ಕೃಷ್ಣ ಪ್ರಜ್ಞೆ ಇಸ್ಕಾನ್ ಸಂಸ್ಥೆಯಲ್ಲಿ, ಅದೇ ತರನೇ ಭಗವಂತನ ಏಕೈಕ ಗುರಿ ಅಂದ್ರೆ ಹೇಗಾದ್ರೂ ಮಾಡಿ ಇವ್ರನ್ನ ಈ ಲೌಕಿಕ ಅಸ್ತಿತ್ವದಿಂದ ಪಾರು ಮಾಡ್ಬೇಕು ಈ ಬದ್ಧ ಜೀವಿಗಳು, ಅದೇ ಅವರ ಏಕೈಕ ಗುರಿ. ಸೊ ಅದಕ್ಕೋಸ್ಕರ ಇವಾಗ ನಾವ್ ಅನ್ಕೋಬಹುದು, ಭಗವಂತನ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ಅವ್ರು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಬರ್ತಾರೆ, ಇಲ್ಲ ಅಂತಂದ್ರೆ ಅವ್ರು ನಮ್ಮನ್ನ ಕಡೆಗಣಿಸ್ತಾರೆ ಅಂತ ನಾವ್ ಅನ್ಕೋಬಹುದಲ್ವಾ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಭೂರಿ ಕರುಣಾಯ. ನಾವ್ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಅವ್ರು ಕಾಯೋದಿಲ್ಲ. ಅವರು ಅದಕ್ಕಿಂತ ಮುಂಚೆನೆ ಅವರು ತಯಾರಾಗಿರ್ತಾರೆ. ನಮ್ಮನ್ನ ಅವರು ಉದ್ಧಾರ ಮಾಡ್ಲಿಕ್ಕೆ ಅವರು ನಿರಂತರವಾಗಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಎಷ್ಟೊಂದು ರೂಪದಲ್ಲಿ ಅವರು ನಮ್ಗೆ ಪ್ರಯತ್ನ ಮಾಡ್ತಿರ್ತಾರಲ್ವಾ. ಗುರು, ಸಾಧು, ಶಾಸ್ತ್ರ, ಆ ರೂಪದಲ್ಲಿ ಅವರು ಬರ್ತಾರೆ, ಗುರುವಾಗಿ ಬರ್ತಾರೆ, ಶಾಸ್ತ್ರಗಳ ರೂಪದಲ್ಲಿ ಅವರು ಬರ್ತಾರೆ, ಅರ್ಚ ವಿಗ್ರಹದ ರೂಪದಲ್ಲಿ ಬರ್ತಾರೆ, ಒಂದು ಮಂತ್ರ ಜಪ ಇದರಲ್ಲಿ ಜಪದ ಮೂಲಕ ಅವರು ಬರ್ತಾರೆ. ಮತ್ತೆ ಅವರು ದೂತರನ್ನ ಅವರು ಕಳಿಸ್ತಾರೆ, ಭಕ್ತರನ್ನ ಅವರು ಕಳಿಸ್ತಾರೆ. ಈ ತರ ಹಲವಾರು ರೀತಿಯಲ್ಲಿ ಅವರು ನಮ್ಗೆ ಉದ್ಧಾರ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾನೆ ಇರ್ತಾರೆ. ಅವ್ರು ಯಾವತ್ತೂ ಸಹ ಬೇಜಾರ್ ಮಾಡ್ಕೊಳೋದೇ ಇಲ್ಲ, ಆಲಸ್ಯವನ್ನ ಅವರು ತೋರ್ಸೋದೇ ಇಲ್ಲ ಅವರು. ಅದಕ್ಕೋಸ್ಕರ ಇಲ್ಲಿ ಆ ಭೂರಿ ಕರುಣಾಯ ನಮೋ ಅಲಯಾಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅಷ್ಟು ಕರುಣೆ ಅವ್ರಿಗೆ, ಅಷ್ಟು ಕರುಣಾ ಸಾಗರ. ಅದಕ್ಕೆ ಅವರ ಕರುಣೆಯನ್ನ ನಮ್ಗೆ ಏನಕ್ಕೂ ಹೋಲಿಸ್ಲಿಕ್ಕೇನೆ ಸಾಧ್ಯ ಇಲ್ಲ, ಅದಕ್ಕೆ ಸಾಗರಕ್ಕೆ ಹೋಲಿಸ್ತಾರೆ. ಅವ್ರು ಯಾವಾಗ್ಲೂ ನಮ್ಮನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಅವರು ಪಡ್ತಾ ಇರ್ತಾರೆ. ಸೊ ಇದು ಭಗವಂತನ ಅವ್ಯಾಜ ಕರುಣೆ. ಅಂದ್ರೆ ನಾನು ಏನೋ ಮಾಡ್ಬಿಟ್ಟಿದೀನಿ, ನಾನು ತುಂಬಾ ಭಕ್ತಿ ಮಾಡಿದೀನಿ, ಅಥವಾ ನಾನು ಇನ್ನೇನೋ ದಾನ ಧರ್ಮ ಯಜ್ಞ ತಪ ಅದೆಲ್ಲ ಮಾಡಿದೀನಿ, ಅದಕ್ಕೆ ನಮ್ಗೆ ಭಗವಂತ ಈ ತರ ಅವರ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ದಾನೆ, ಆಲಸ್ಯವನ್ನ ತೋರ್ತಿಲ್ಲ ಅಂತಲ್ಲ. ಅದು ಏನೇ ಒಂದು ಕಾರಣ ಇಲ್ದಲೆ ಅವರು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಭಗವಂತ ಪ್ರಯತ್ನ ಪಡ್ತಾ ಇದ್ದಾನೆ. ಮತ್ತೆ ಭಗವಂತ ಅವ್ರು ಯಾವಾಗ್ಲೂ ಮುಕ್ತರಾಗಿದ್ದಾರೆ. ಅವ್ರ ತರನೇ ನಮ್ಮನ್ನು ಸಹ ಮುಕ್ತಿಗೊಳಿಸ್ಲಿಕ್ಕೆ, ಅಂದ್ರೆ ಈ ಭೌತಿಕ ಈ 3 ಗುಣಗಳೇನಿದೆ ಅದರಿಂದ ಮುಕ್ತಿ ಪಡಿಸ್ಲಿಕ್ಕೆ ಅವ್ರು ಯಾವಾಗ್ಲೂ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಮ್ದು ಪ್ರಾಬ್ಲಮ್ಮು, ನಾವ್ ಅದನ್ನ ಅಂಗೀಕರಿಸ್ಲಿಕ್ಕೆ ನಿರಾಕರಿಸ್ತಾ ಇದ್ದೀವಿ ಅಲ್ವಾ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ಇವಾಗ ಸೂರ್ಯನ ಬೆಳಕು ಎಲ್ಲರಿಗೂ ಸಮಾನವಾಗಿ ಇದೆ. ನಾನು ಸೂರ್ಯನ ಬೆಳಕು ಬೇಡಪ್ಪ ಅಂತ ಹೇಳ್ಬಿಟ್ಟು ನನ್ನ ಮನೇಲಿ ಕುತ್ಕೊಂಡ್ರೆ ನಿಮ್ಗೆ ಸೂರ್ಯನ ಬೆಳಕು ಸಿಗೋದಿಲ್ಲ ಅಲ್ವಾ. ಅದೇ ತರನೇ ಭಗವಂತ ಅವ್ರು ಯಾವಾಗ್ಲೂ ಪ್ರಯತ್ನ ಪಡ್ತಾ ಇದಾರೆ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ. ಆದ್ರೆ ನಾವು ಅವ್ನ್ ಏನ್ ಹೇಳ್ತಾ ಇದ್ದಾನೆ ಇನ್ಸ್ಟ್ರಕ್ಷನ್, ಮಾಮೇಕಂ ಶರಣಂ ವ್ರಜ ಅಲ್ವಾ. ಸೊ ನೀವು ನನ್ನನ್ನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನನ್ನ ನೀವು ಶರಣಾಗಿ ಎಲ್ಲ ಧರ್ಮಗಳನ್ನ ನೀವು ಬಿಟ್ಟು ನನಗೆ ಶರಣಾಗಿ, ನನಗೆ ಮಾತ್ರ ಶರಣಾಗಿ ಅಂತ ಹೇಳ್ತಾರೆ. ಆದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ತಯಾರಾಗಿಲ್ಲ. ಆದ್ರೂ ಸಹ ಅವ್ರ ಮಾತು ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಜಾರೇ ಇಲ್ಲ, ಆದ್ರೂ ಅವ್ರು ಕೋಪ ಮಾಡ್ಕೊಳೋದಿಲ್ಲ. ಅದಕ್ಕೋಸ್ಕರನೇ ಅವ್ರನ್ನ ಇಲ್ಲಿ ಭೂರಿ ಕರುಣಾಯ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಸೊ ಅವರು ಈ ಬದುಕಿನ ಕ್ಲೇಶಮಯ ಸ್ಥಿತಿಯಿಂದ ನಮ್ಮನ್ನ ಉದ್ಧಾರ ಮಾಡಿ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಅಪಾರವಾದ ಕರುಣೆ ಇರುವಂತಹ ಏನು ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಇಲ್ಲಿ
ಹೇಳ್ತಾ ಇದ್ದಾರೆ, ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವತ್ತಿನ ಶ್ಲೋಕ 18ಕ್ಕೆ ಬರೋಣಂತೆ. ಶ್ಲೋಕ 18. ಆತ್ಮಾತ್ಮಜಾಪ್ತ ಗೃಹವಿತ್ತ ಜನೇಶು ಸಕ್ತೈರ್. ಹರೇ ಕೃಷ್ಣ, ನಾನು ಹೇಳಿದ್ಮೇಲೆ ಒಂದು ಲೈನ್ ಅನ್ನ ರಿಪೀಟ್ ಮಾಡಿ. ಆತ್ಮಾತ್ಮಜಾಪ್ತ ಗೃಹವಿತ್ತ ಜನೇಶು ಸಕ್ತೈರ್. ಹರೇ ಕೃಷ್ಣ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ ಮಾತಾಜಿ. ಆತ್ಮಾತ್ಮಜಾಪ್ತ ಗೃಹವಿತ್ತ ಜನೇಶು ಸಕ್ತೈರ್. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ಮುಕ್ತಾತ್ಮಭಿಃ ಸ್ವಹೃದಯೇ ಪರಿಭಾವಿತಾಯ. ಮುಕ್ತಾತ್ಮಭಿಃ ಸ್ವಹೃದಯೇ ಪರಿಭಾವಿತಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಆತ್ಮಾತ್ಮಜಾಪ್ತ ಗೃಹವಿತ್ತ ಜನೇಶು ಸಕ್ತೈರ್. ಆತ್ಮಾತ್ಮಜಾಪ್ತ ಗೃಹವಿತ್ತ ಜನೇಶು ಸಕ್ತೈರ್. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ಮುಕ್ತಾತ್ಮಭಿಃ ಸ್ವಹೃದಯೇ ಪರಿಭಾವಿತಾಯ. ಮುಕ್ತಾತ್ಮಭಿಃ ಸ್ವಹೃದಯೇ ಪರಿಭಾವಿತಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಆತ್ಮಾತ್ಮಜಾಪ್ತ ಗೃಹವಿತ್ತ ಜನೇಶು ಸಕ್ತೈರ್. ಆತ್ಮಾತ್ಮಜಾತ ಗೃಹವಿತ್ತು ಜನೇಶು ಸಕ್ತೈರ್. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ಮುಕ್ತಾತ್ಮಭಿಃ ಸ್ವಹೃದಯೇ ಪರಿಭಾವಿತಾಯ. ಮುಕ್ತಾತ್ಮನೇ ಪರಿಭಾವಿತಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಹರೇ ಕೃಷ್ಣ, ಯಾರಾದ್ರೂ ಅದನ್ನು ಪಠಿಸಿ. ಹರೇ ಕೃಷ್ಣ ಮಾತಾಜಿ. ಆತ್ಮಾತ್ಮಜಾತ ಗೃಹವಿತ್ತು ಜನೇಶು ಸಕ್ತೈರ್. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ಮುಕ್ತಾತ್ಮಭಿಃ ಸ್ವಹೃದಯೇ ಪರಿಭಾವಿತಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಆತ್ಮಾತ್ಮಜಾಪ್ತ ಗೃಹವಿತ್ತ ಜನೇಶು ಶಕ್ತೈ. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ಮುಕ್ತಾತ್ಮಾಭಿಃ ಸ್ವಹೃದಯ ಪರಿಭಾವಿತಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಾಪ್ತ ಗೃಹವಿತ್ತ ಜನೇಶು ಸಕ್ತೈ. ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ಮುಕ್ತಾತ್ಮಭಿಃ ಸ್ವಹೃದಯೇ ಪರಿಭಾವಿತಾಯ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ವರ್ಡ್ ಟು ವರ್ಡ್ ಮೀನಿಂಗ್ ಮತ್ತೆ ಅನುವಾದವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ. ಆತ್ಮ ಮನಸ್ಸು ಮತ್ತೆ ಶರೀರ. ಆತ್ಮಜ ಪುತ್ರರು ಮತ್ತು ಪುತ್ರಿಯರು. ಆಪ್ತ ಸ್ನೇಹಿತರು ಮತ್ತು ಬಂಧುಗಳು. ಗೃಹ ಮನೆ ಮತ್ತು ಮನೆ ಸಮುದಾಯ. ಸಮಾಜ ಮತ್ತು ರಾಷ್ಟ್ರ. ಮಿತ್ರ ಸಂಪತ್ತು. ಜನೇಶು ಬಗೆ ಬಗೆಯ ಸೇವಕರು ಮತ್ತು ಸಹಾಯಕರಿಗೆ. ಸ್ವೈಕ್ತೈ ಅತಿಯಾಗಿ ಆಸಕ್ತರಾದವರಿಂದ. ದುಷ್ಪ್ರಾಪಣಾಯ
ದುಷ್ಪ್ರಯಾಣ ಪಡೆಯಲು ಅತ್ಯಂತ ಕಷ್ಟಕರನಾದ ನಿಮಗೆ ಗುಣಸಂಗ ದುಷ್ಪ್ರಾಪಣಾಯ ದುಷ್ಪ್ರಾ ದುಷ್ಪ್ರಾಪಣಾಯ ದುಷ್ಪ್ರಪಣಾಯ ಪಡೆಯಲು ಅತ್ಯಂತ ಕಷ್ಟಕರನಾದ ನಿಮಗೆ ಗುಣಸಂಗ ಪ್ರಕೃತಿಯ 3 ಗುಣಗಳಿಂದ ವಿವರ್ಜಿತಾಯ ಕಲುಷಿತನಾಗದ ಮುಕ್ತ ಆತ್ಮಭಿಹಿ ಆಗಲೇ ಮುಕ್ತರಾಗಿರುವುದರಿಂದ ಹೃದಯ ಗರ್ಭದೊಳಗೆ ಪರಿಭಾವಿತಾಯ ಸದಾ ಧ್ಯಾನಿಸಲ್ಪಡುತ್ತಿರುವ ಜ್ಞಾನ ಆತ್ಮನೆ ಸಕಲ ಜ್ಞಾನ ನಿಧಿಯಾದ ಭಗವತೆ ದೇವೋತ್ತಮ ಪರಮ ಪುರುಷನಿಗೆ ನಮಃ ನನ್ನ ಗೌರವಯುತ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈಶ್ವರಾಯ ಪರಮ ನಿಯಂತ್ರಕನಿಗೆ. ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ನನ್ನ ಪ್ರಭುವೆ, ಲೌಕಿಕ ಕಲ್ಮಶಗಳಿಂದ ಮುಕ್ತರಾದವರು ತಮ್ಮ ಹೃದಯಾಂತರಾಳದಲ್ಲಿ ಸದಾ ನಿನ್ನನ್ನು ಧ್ಯಾನ ಮಾಡುತ್ತಾರೆ. ಮಾನಸಿಕ ಕಲ್ಪನೆಗಳು, ಮನೆ ಬಂಧುಗಳು, ಮಿತ್ರರು, ಹಣ, ಸೇವಕರು ಮತ್ತು ಸಹಾಯಕರಲ್ಲಿ ಅತ್ಯಾಸಕ್ತರಾಗಿರುವ ನನ್ನಂಥವರಿಗೆ ನಿನ್ನನ್ನು ಪಡೆಯಬಹುದು ಬಹಳ ಕಷ್ಟ. ನೀನು ಪ್ರಕೃತಿ ಗುಣಗಳಿಂದ ಕಲುಷಿತನಾಗಿಲ್ಲದ ದೇವೋತ್ತಮ ಪರಮ ಪುರುಷನಾಗಿದ್ದೀಯೆ. ಪರಮ ನಿಯಮಕನಾದ ನೀನು ಸಕಲ ಜ್ಞಾನೋದಯ ಭಂಡಾರವಾಗಿದ್ದೀಯ. ಆದುದರಿಂದ ನಾನು ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಭದ್ರೇಶು ನಿತ್ಯಂ ಭಾಗವತ ಸೇವಯ್ಯ ಭಗವತಿ ಉತ್ತಮ ಶ್ಲೋಕಿ ಭಕ್ತಿರ್ಭವತಿ ನೈಷ್ಟಿಕಿ. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ನನ್ನ ಪ್ರಭುವೆ, ಲೌಕಿಕ ಕಲ್ಮಶಗಳಿಂದ ಮುಕ್ತರಾದವರು ತಮ್ಮ ಹೃದಯಾಂತರಾಳದಲ್ಲಿ ಸದಾ ನಿನ್ನನ್ನು ಧ್ಯಾನ ಮಾಡುತ್ತಾರೆ ಅಲ್ವಾ? ಸೊ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಇದೆಯಾ? ಅಲ್ವಾ? ಸೊ ಲೌಕಿಕ ಕಲ್ಮಶಗಳಿಂದ ಯಾರು ಮುಕ್ತರಾಗಿರ್ತಾರೋ ಅವ್ರಿಗಷ್ಟೇ ಭಗವಂತನ ನಾಮಸ್ಮರಣೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಇಲ್ಲಿ ನೋಡಿ ಗಜೇಂದ್ರ ಹೇಳ್ತಾ ಇದ್ದಾರೆ, ಯಾರು ಲೌಕಿಕ ಕಲ್ಮಶಗಳಿಂದ ಮುಕ್ತರಾಗಿರ್ತಾರೋ ಅವ್ರಿಗೆ ಮಾತ್ರನೇ ಹೃದಯಾಂತರಾಳದಿಂದ, ಸುಮ್ನೆ ನಾವು ಬಾಯಿ ಮಾತಿಗೆ ಮೇಲ್ಮೇಲೆ ಹೇಳ್ಕೋಬಹುದು ಹರೇ ಕೃಷ್ಣನೇ ಆಗ್ಲಿ ಅಥವಾ ಏನೇ ಒಂದು ಪ್ರಾರ್ಥನೆಯನ್ನ, ಆದ್ರೆ ಹೃದಯಾಂತರಾಳದಿಂದ ಬರ್ಬೇಕಂತಂದ್ರೆ ಆ ಮನಸ್ಸಲ್ಲಿ ಏನು ಒಂದು ಕಲ್ಮಶ ಅನ್ನೋದು ಇರ್ಕೂಡ್ದು. ಅವರಷ್ಟೇ ಭಗವಂತನನ್ನ ಆ ಹೃದಯಾಂತರಾಳದಿಂದ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಾನಸಿಕ ಕಲ್ಪನೆಗಳು, ಮನೆ, ಬಂಧುಗಳು, ಮಿತ್ರರು, ಹಣ, ಸೇವಕರು ಮತ್ತು ಸಹಾಯಕರಲ್ಲಿ ಅತ್ಯಾಸಕ್ತರಾಗಿರುವ ನನ್ನಂಥವರಿಗೆ ನಿನ್ನನ್ನು ಪಡೆಯುವುದು ಬಹಳ ಕಷ್ಟ ಅಂತ ಹೇಳಿದ್ದಾರೆ ಅಲ್ವಾ? ನಮ್ಗೆ ನೋಡ್ದಂಗೆ ಇವಾಗ ಗಜೇಂದ್ರ ಅವ್ರಿಗೆ ಒಬ್ರಲ್ಲ ಇಬ್ರಲ್ಲ ಎಷ್ಟು ಜನ ಅಲ್ವಾ, ಎಷ್ಟು ಜನ ಹೆಂಡತಿಯರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟೋ ಜನ ಬಂಧುಗಳಿದ್ದಾರೆ. ಇವ್ರನ್ನೆಲ್ಲ ಇಟ್ಕೊಂಡು ಅವನು ಆ ಸರೋವರದಲ್ಲಿ ಈಜಾಡಿ ಸಂತೋಷ ಪಡ್ಬೇಕು ಅಂತ ಬರ್ತಾರೆ ಅಲ್ವಾ? ಅವ್ರೊಂದು ಹೆಜ್ಜೆನ ಇಟ್ಟರೆ ಆ ತ್ರಿಕೂಟ ಪರ್ವತ ಅಲ್ಲಾಡುತ್ತೆ, ಅಷ್ಟು ಅವ್ರಿಗೆ ಶಕ್ತಿಶಾಲಿಯಾಗಿರ್ತಾರೆ ನೋಡಿ. ಅದಕ್ಕೇನೆ ಅವ್ರು ಹೇಳ್ತಾ ಇದ್ದಾರೆ, ನನ್ನಂತವ್ರಿಗೆ ಅಂದ್ರೆ ನನಗೆ ಈ ಭೌತಿಕ ವಿಷಯಗಳ ಮೇಲೆ ವ್ಯಾಮೋಹ ಇದೆ, ಬಂಧು ಬಾಂಧವರ ಮೇಲೆ ವ್ಯಾಮೋಹ ಇದೆ, ನನ್ನಂತವ್ರಿಗೆ ನಿನ್ನನ್ನ ಅಂತರಾಳದಿಂದ ನನ್ಗೆ ಪ್ರಾರ್ಥನೆ ಮಾಡೋದು ತುಂಬಾ ಕಷ್ಟ. ಅಂತರಾಳದಿಂದ ಪ್ರಾರ್ಥನೆ ಮಾಡಿದಂದ್ರೆ ಭಗವಂತನ ಪಡೆಯೋದನ್ನು ಸಹ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಯಾವ ತರ ಇದ್ದಾರೆ? ಅವರು ಯಾವುದೇ ಒಂದು ಈ ಪ್ರಕೃತಿಯ 3 ಗುಣಗಳಿಂದ ಅವರು ಕಲುಷಿತರಾಗಿಲ್ಲ. ಅವರು ಮತ್ತೆ ಎಲ್ಲ ಜ್ಞಾನದ ಭಂಡಾರ ಅಲ್ವಾ? ಅವರು ಜಗದ್ಗುರು, ಆ ಜ್ಞಾನದ ಭಂಡಾರ ಆಗಿದ್ದಾರೆ. ಸೊ ಅಂತವ್ರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಸೊ ಇಲ್ಲಿ ಒಂದು ವಿಷಯ ಹೇಳ್ತಾ ಇದ್ದಾರೆ, ಏನಂದ್ರೆ ಭಗವಂತ ಪ್ರಕೃತಿ ಗುಣಗಳಿಂದ ಕಲುಷಿತನಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದರು ಅದರ ಕುರಿತಾಗಿ ಇಲ್ಲಿ ನಮ್ಗೆ ಒತ್ತನ್ನ ಕೊಡ್ತಾ ಇದ್ದಾರೆ. ಭಗವಂತ ಯಾವಾಗ್ಲೂ ಕಲುಷಿತ ಆಗೋದಿಲ್ಲ ಅನ್ನೋದನ್ನ ನಮ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಯಾರಾದ್ರೂ ಓದ್ತೀನಿ ಒಬ್ರು ಯಾರಾದ್ರೂ ಸರ್ವೇಷಾಂ ಮದ್ಗತೇನಾಂತರಾತ್ಮನ. ಮಾತಾಜಿ ಹರೇ ಕೃಷ್ಣ. ಭಾವಾರ್ಥ ಇನ್ನ ಓದೇ ಇಲ್ಲ. ಭಾವಾರ್ಥ ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಲೌಕಿಕ ಪ್ರಪಂಚದಲ್ಲಿ ಅವತರಿಸುತ್ತಾನಾದರೂ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ. ಇದು ಈಶೋಪನಿಷತ್ತಿನಲ್ಲಿ ದೃಢಪಟ್ಟಿದೆ. ಅಪಾಪವಿದ್ದಂ, ಅವನು ನಿಷ್ಕಳಂಕ. ಇದೇ ಸಂಗತಿಯನ್ನು ಇಲ್ಲಿ ವರ್ಣಿಸಲಾಗಿದೆ. ಗುಣಸಂಗ ವಿವರ್ಜಿತಾಯ, ದೇವೋತ್ತಮ ಪರಮಪುರುಷನು ಈ ಲೌಕಿಕ ಪ್ರಪಂಚದಲ್ಲಿ ಅವತರಿಸುತ್ತಾನಾದರೂ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ. ಭಗವದ್ಗೀತೆಯಲ್ಲಿ
9 ಮತ್ತು 11ನೇ ಅಧ್ಯಾಯದಲ್ಲಿ ಹೇಳಿದಂತೆ ಅವಜಾನಂತಿ ಮಾ ಮೂಢ ಮಾನುಷಿಂ ತನುಂ ಆಶ್ರಿತಂ. ಸಾಕಷ್ಟು ತಿಳುವಳಿಕೆ ಇಲ್ಲದ ಮೂಢರು ದೇವೋತ್ತಮ ಪರಮ ಪುರುಷನನ್ನು ಅಪಹಾಸ್ಯ ಮಾಡುತ್ತಾರೆ, ಏಕೆಂದರೆ ಅವರು ಮನುಷ್ಯನಂತೆಯೇ ಕಾಣಿಸಿಕೊಳ್ಳುತ್ತಾನೆ. ಆದುದರಿಂದ ದೇವೋತ್ತಮ ಪರಮ ಪುರುಷನನ್ನು ಮುಕ್ತಾತ್ಮನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಮುಕ್ತಾತ್ಮಾಭಿಹಿ ಸಹೃದಯ ಪರಿಭಾವಿತಾಯ. ಮುಕ್ತಾತ್ಮನು ಮಾತ್ರ ಸತತವಾಗಿ ಕೃಷ್ಣನನ್ನು ಕುರಿತು ಚಿಂತನೆ ಮಾಡಬಹುದು. ಅಂತಹ ವ್ಯಕ್ತಿ ಯೋಗಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಓದೋದ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ಅಷ್ಟೇ ಇರೋದು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷ ಈ ಭೌತಿಕ ಪ್ರಪಂಚದಲ್ಲಿ ಬಂದಾಗ ನಾವೇನ್ ಅನ್ಕೋತೀವಿ, ಅವ್ರು ಇವಾಗ ನಮ್ ಮುಂದೆನೆ ಓಡಾಡ್ತಿರ್ತಾರೆ, ನಮ್ ತರನೇ ಕಾಣಿಸ್ತಾ ಇರ್ತಾರೆ, ನಮ್ ತರನೇ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅವರನ್ನ ನೋಡಿದ್ರೆ? ಮಾಮೂಲಿ ಮನುಷ್ಯರು ಅನ್ಕೊಳ್ತೀವಿ. ಅವ್ರು 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 ನಮ್ ನಮ್ಮಂತೆ ತರನೇ ಇದ್ದಾರೆ ಅಂತ ಅನ್ಕೋತಾರೆ ಅನ್ಸುತ್ತೆ ಮಾತಾಜಿ. ಅಲ್ವಾ? ನಮ್ಗೆ ಯಾವಾಗ ಸ್ಪೆಷಲ್ ಅನ್ನಿಸ್ತಾರೆ? ಇವಾಗ ಯಾರಾದ್ರೂ ಓ ಇವ್ರು ತುಂಬಾ ಸ್ಪೆಷಲ್ ಅಪ್ಪ ಅಂತ ಯಾವಾಗ ಅನ್ನಿಸ್ತಾರೆ? ಮಾತಾಜಿ ಅವ್ರ ಲೀಲೆಗಳನ್ನ ತೋರಿಸ್ತಾರೆ ಮಾತಾಜಿ. ಲೀಲೆಗಳನ್ನ ಪವಾಡಗಳನ್ನ ತೋರಿಸ್ಬೇಕು, ಇಲ್ಲಾಂದ್ರೆ ಅವ್ರಿಗೆ 4 ಕೈ ಇರ್ಬೇಕು ಅಲ್ವಾ? ಆತರ ಏನಾದ್ರೂ ಒಂದು ನಮ್ಮನ್ನ ಬಿಟ್ಟು ಇನ್ನ ನಮ್ ತರನೇ ಇಲ್ದರೆ ಇನ್ನು ಸ್ವಲ್ಪ ಏನಾದ್ರೂ ಸ್ಪೆಷಲ್ ಇದ್ರೆ ಅಷ್ಟೇ ನಮ್ಗೆ ಓ ಇವ್ರೇನಾದ್ರೂ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಇನ್ನೇನೋ ಗ್ರೇಟ್ ಅಂತ ನಾವು ಅನ್ಕೋತೀವಿ. ಆದ್ರೆ ಭಗವಂತ ಇಲ್ಲಿಗೆ ಬಂದಾಗ, ಅವರು ಭೂಮಿ ಮೇಲೆ ಬಂದಾಗ ಅವರು ಮಾನವ ರೂಪದಲ್ಲಿ ಬರ್ತಾರೆ. ರಾಮನಾಗಿ ಬಂದಾಗ್ಲೂ, ಕೃಷ್ಣನಾಗಿ ಬಂದಾಗ್ಲೂ, ಈ ತರ ಯಾವುದೇ ಒಂದು ಅವತಾರದಲ್ಲಿ ಬಂದಾಗ್ಲೂ ಸಾಮಾನ್ಯ ಮನುಷ್ಯನ ತರ ಬರ್ತಾರೆ. ನೋಡ್ಲಿಕ್ಕೆ ನಮ್ ತರ ಇದಾರೆ ಅಂದ್ರೆ ಅವರು ಸಹ ಈ ಒಂದು ಮಾಯೆಗೆ ಅವರು ಒಳಗಾಗ್ಬಿಡ್ತಾರಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಇದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅವ್ರು ಯಾವತ್ತೂ ಸಹ ಈ ಪ್ರಕೃತಿ ಗುಣಗಳಿಗೆ ಅವರು ಒಳಗಾಗೋದಿಲ್ಲ. ಪ್ರಕೃತಿ ಗುಣಗಳು ಭಗವಂತನ ಒಂದು ಏನ್ ಹೇಳ್ತಾರೆ, ಅವರ ಒಂದು ಹಿಡಿತಕ್ಕೆ ಇರುತ್ತೆ, ಅವರ ಹಿಡಿತದಲ್ಲಿ ಇರುತ್ತೆ ಗುಣಗಳು ಅಲ್ವಾ? ಅದಕ್ಕೆ ನಾವು ಆ ಚಿತ್ರ ನಮ್ಗೆ ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ಆ 3 ಗುಣಗಳು ಭಗವಂತಗಿನ್ನ ಕೆಳಗಡೆ ಇದೆ, ಆ 3 ಗುಣಗಳು ನಮ್ಮನ್ನೇ ಆಡಿಸ್ತಾ ಇದೆ ಅಲ್ವಾ? ಸೊ ಇದನ್ನ ಈಶೋಪನಿಷತ್ತಲ್ಲೂ ಸಹ ಹೇಳ್ತಾ ಇದ್ದಾರೆ. ಭಗವಂತ ಯಾವಾಗ್ಲೂ ಸಹ ಅವರು ಕಲುಷಿತರಾಗೋದೇ ಇಲ್ಲ, ಅವರು ಅಪಾಪವಿದ್ದಂ ಅಲ್ವಾ? ಇವಾಗ ಸೂರ್ಯ ಹೇಗೆ ಅವರ ಕಿರಣಗಳು ಹೊಲಸಾದ ಜಾಗಕ್ಕೆಲ್ಲ ಹೋಗಿ ಮುಟ್ಟುತ್ತೆ ಅಲ್ವಾ? ಯಾವತ್ತಾದ್ರೂ ಸೂರ್ಯ ಕಲುಷಿತ ಅಂತ ನಮ್ಗೆ ಅನ್ಸಿದಾರ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಅವ್ರು ಯಾವಾಗ್ಲೂ ಸಹ ಅವರು ನಿಷ್ಕಳಂಕರಾಗಿದ್ದಾರೆ. ಅವರು ಯಾವ್ದನ್ನೇ ಅವರು ತಾಗಿದ್ರು ಸಹ ಅವರು ಕಳಂಕರಹಿತರಾಗಿ ಅವರು ಉಳಿತಾರೆ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಗುಣಸಂಗ ವಿವರ್ಜಿತಾಯ ಅನ್ನೋ ಒಂದು ಪದವನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅವರು ಈ 3 ಗುಣಗಳಿಂದ ಅವರು ಬಾಧಿತನಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಈ ಭಗವಂತ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ, ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ತರನೇ ಅವಜಾನಂತಿ ಮೂಢ ಮಾನುಷೀಂ ತನುಮಾಶ್ರಿತಂ. ನಾವು ಮೂಢರು, ನಾವು ಭಗವಂತನ ಅಪಹಾಸ್ಯ ಮಾಡ್ತೀವಿ, ಯಾಕಂದ್ರೆ ಅವರು ನೋಡ್ಲಿಕ್ಕೆ ನಮ್ ತರನೇ ಕಾಣಿಸ್ಕೊತಾರೆ. ಆದ್ರೆ ದೇವೋತ್ತಮ ಪುರುಷನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ? ಯಾರು ಅವರ ಶುದ್ಧ ಭಕ್ತರಿರ್ತಾರೋ, ಯಾರು ಮುಕ್ತಾತ್ಮರಿರ್ತಾರೋ ಅವ್ರು ಮಾತ್ರನೇ ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೇನೆ ಇಲ್ಲಿ ಮುಕ್ತಾತ್ಮಭಿಹಿ ಸ್ವಹೃದಯೇ ಪರಿಭಾವಿತಾಯ. ಮುಕ್ತಾತ್ಮ ಮಾತ್ರನೇ ಸತತವಾಗಿ ಕೃಷ್ಣನ ಚಿಂತನೆ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅಂತಹ ವ್ಯಕ್ತಿ ಯಾರು ಭಗವಂತನನ್ನ ಸದಾ ಅಂತರಾಳದಿಂದ ಅವರು ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅವ್ರನ್ನ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ, ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ 6.47ನೇ ಶ್ಲೋಕ, ಕೊನೆಯ ಶ್ಲೋಕ, 6ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವ್ರು ಎಲ್ಲ ಯೋಗಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಈ ಶ್ಲೋಕ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಯೋಗಿನಾಮಪಿ ಸರ್ವೇಶಾಂ ಮದ್ಗತೆ ನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮೇ ಯುಕ್ತತಮೋ ಮತಾಹ. ಸಕಲ ಯೋಗಿಗಳಲ್ಲಿ ಯಾರು ದಿವ್ಯ ಪ್ರೇಮ ಸೇವೆಯಲ್ಲಿ ನನ್ನನ್ನು ಆರಾಧಿಸುತ್ತಾ ಸದಾ ನನ್ನಲ್ಲಿ ಅಪಾರ ಶ್ರದ್ಧೆನ ಇರಿಸಿರುತ್ತಾರೋ ಅವರು ನನ್ನೊಡನೆ ಯೋಗದಲ್ಲಿ ಅತ್ಯಂತ ನಿಕಟವಾಗಿರುತ್ತಾರೆ, ಅವರೇ ಸರ್ವಶ್ರೇಷ್ಠರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ? ಸೊ ಇವಾಗ ಕರ್ಮಯೋಗಿ, ಜ್ಞಾನಯೋಗಿ, ಧ್ಯಾನ ಯೋಗಿ, ಭಕ್ತಿ ಯೋಗಿ, ಇದರಲ್ಲೆಲ್ಲ ಯಾರು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಆಗ್ತಿದೆ ನಮ್ಗೆ? ಭಕ್ತಿ ಯೋಗಿ ಭಕ್ತಿ ಮಾತಾಜಿ. ಯೋಗಿ ಅಲ್ವಾ? ಭಕ್ತಿ ಯೋಗಿ ಅವರೇ ಯಾವಾಗ್ಲೂ ಭಗವಂತನನ್ನ ಅವರು ಸದಾ ಅನವರತ ಅವರು ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಅದು ಯಾವ ತರ? ಯಾವ್ದೋ ಒಂದು ಇಚ್ಛೆಯನ್ನ ಪೂರೈಸ್ಕೊಳ್ಲಿಕ್ಕಲ್ಲ, ಅವರು ಭಗವಂತನೊಂದಿಗೆ ಅಂದ್ರೆ ಯಾವುದೇ ಒಂದು ಕಾರಣ, ಯಾವುದೇ ಅನ್ಯ ಕಾರಣ, ಅನ್ಯಾಭಿಲಾಷಿತ ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ಅವರು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಮತ್ತೆ ಅದನ್ನ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ, ಅಪಾರ ಶ್ರದ್ಧೆಯಿಂದ ಮಾಡ್ತಿರ್ತಾರೆ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇದಾರೆ, ಅವರನ್ನು ನಾನು ಸರ್ವಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾನು ಪರಿಗಣಿಸ್ತೀನಿ ಅಂತ ಹೇಳ್ಬಿಟ್ಟು 6.47ರಲ್ಲಿ ಹೇಳ್ತಾರೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಭಗವಂತ ಯಾವಾಗ್ಲೂ ನಿಷ್ಕಳಂಕ, ಅವ್ರು ಯಾವುದೇ ಒಂದು ಗುಣಗಳಿಂದ ಅವರು ಬಾಧಿತರಾಗೋದಿಲ್ಲ ಅನ್ನೋದನ್ನ ನಮ್ಗೆ ಇಲ್ಲಿ 18ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 19ನೇ ಶ್ಲೋಕ ನೋಡೋಣಂತೆ.
ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ. ಹರೇ ಕೃಷ್ಣ. ಓದಿ ಎಲ್ಲರೂ. ಯಂ ಹೇಳಿ, ನಾನು ಹೇಳಿದ್ದೆ. ಯಂ ಧರ್ಮ ಯಂ ಧರ್ಮ ಕಾಮಾರ್ಥ ಕಾಮಾರ್ಥ ವಿಮುಕ್ತಿ ಕಾಮ ಕಾಮ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಗತಿಮಾಪ್ನುವಂತಿ. ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕರೋತು ಮೇ ಅದಭದ್ರಯೋ ವಿಮೋಕ್ಷಣಂ. ಕರೋತು ಮೇ ಅಭದ್ರಾಯೋ ವಿಮೋಕ್ಷಣಂ. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕರೋತು ಮೇ ಅದಭ್ರದಯೋ ವಿಮೋಕ್ಷಣಂ. ಕರೋತು ಮೇ ಅದಭ್ರದಯೋ ವಿಮೋಕ್ಷಣಂ. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕರೋತು ಮೇ ಅದಭ್ರದಯೋ ವಿಮೋಕ್ಷಣಂ. ಕರೋತು ಮೇ ಅದಭ್ರದಯೋ ವಿಮೋಕ್ಷಣಂ. ಓಕೆ, ಯಾರಾದ್ರೂ ಓದಿ ಡಿವೋಟಿ. ಹರೇ ಕೃಷ್ಣ ಮತ್ತೆ ಓದಿ. ಶ್ಲೋಕ 19. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಕಿಂ ಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕರೋತು ಮೇ ಅದಭ್ರದಯೋ ವಿಮೋಕ್ಷಣಂ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಓದಿ. ಮಾತಾಜಿ. ಯಂ ಧರ್ಮ ಕಾಮಾರ್ಥ ವಿಮುಕ್ತ ಕಾಮ ಭಜಂತ ಇಷ್ಟಂ ಗತಿಮಾಪ್ನುವಂತಿ. ಕಿಂ ಚಾಶಿಶೋ ರತೇಪಿ ದೇಹಂ ಅವ್ಯಯಂ. ಕರೋತಿ ಮೇ ಅಭದ್ರಯೋ ವಿಮೋಕ್ಷಣಾಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅದು ಅದಭ್ರದಯ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಭದ್ರಯೋ ವಿಮೋಕ್ಷಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ. ಕಿಂ ಚಾಶಿಶೋರಾತ್ಯಪಿ ದೇಹಮವ್ಯಯಂ. ಕರೋತು ಮೇ ಅದಭ್ರದಯೋ ವಿಮೋಕ್ಷಣಂ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಯಂ ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ಎಂ ಯಾವ ದೇವೋತ್ತಮ ಪುರುಷನನ್ನು ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮಹ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ತತ್ವಗಳನ್ನು ಬಯಸುವ ವ್ಯಕ್ತಿಗಳು ಭಜತಃ ಆರಾಧಿಸುವುದರಿಂದ ಇಷ್ಟಂ ಉದ್ದೇಶವನ್ನು ಗತಿಂ ಗುರಿಯನ್ನು ಆಪ್ನುವಂತಿ ಪಡೆಯಬಲ್ಲರು. ಕಿಂ ಹೇಳುವುದೇನು ಚ ಕೂಡ ಅಶಿಷಃ ಇತರ ಅನುಗ್ರಹಗಳು ರಾತಿ ಕೊಡುತ್ತಾನೆ ಅನುಗ್ರಹಿಸುತ್ತಾನೆ. ಅಪಿ ಆದರೂ ದೇಹಂ ಶರೀರವನ್ನು ಅವ್ಯಯಂ ಆಧ್ಯಾತ್ಮಿಕವಾದ ಕರೋತು ವರವನ್ನು ಕರುಣಿಸಲಿ ಮೇ ನನಗೆ ಅದಭ್ರದಯ ಅಪರಿತ ದಯಾಮಯನಾದ ದೇವೋತ್ತಮ ಪರಮಪುರುಷನು ವಿಮೋಕ್ಷಣಂ ಪ್ರಸ್ತುತ ಅಪಾಯದಿಂದ ಮತ್ತು ಭೌತಿಕ ಜಗತ್ತಿನಿಂದ ಮುಕ್ತಿಯನ್ನು ಅನುವಾದ ಓದಿ ಮಾತಾಜಿ. ಅನುವಾದ. ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿದ ಬಳಿಕ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳೆಂಬ 4 ಪುರುಷಾರ್ಥಗಳಲ್ಲಿ ಆಸಕ್ತರಾದವರು ತಾವು ಬಯಸುವುದನ್ನು ಅವನಿಂದ ಪಡೆಯುತ್ತಾರೆ. ಇನ್ನು ಇತರ ಅನುಗ್ರಹಗಳ ಬಗೆಗೆ ಹೇಳುವುದೇನು?
ನಿಜವಾಗಿ ಕೆಲವು ಸಲ ಅಂತಹ ಮಹತ್ವಾಕಾಂಕ್ಷೆಯ ಆರಾಧಕರಿಗೆ ಭಗವಂತನು ಆಧ್ಯಾತ್ಮಿಕ ದೇಹವನ್ನು ನೀಡುತ್ತಾನೆ. ಅಪಾರ ಕರುಣಾಶಾಲಿಯಾದ ಅಂತಹ ದೇವೋತ್ತಮ ಪರಮ ಪುರುಷನು ಸದ್ಯದ ಅಪಾಯದಿಂದ ಹಾಗೂ ಲೌಕಿಕ ಜೀವನದ ಪಥದಿಂದ ವಿಮೋಚನೆಯನ್ನು ನೀಡುವ ವರವನ್ನು ನನಗೆ ಅನುಗ್ರಹಿಸಲಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಯಾವ ಭಕ್ತರು ಇವಾಗ ಭಗವಂತನ ಬಳಿಗೆ ಅಂದ್ರೆ ಅವ್ರು ಯಾವ್ದೋ ಒಂದು ಇಚ್ಛೆಯನ್ನ ಪೂರೈಸ್ಕೊಳ್ಲಿಕ್ಕೆ ಹೋಗಿದ್ದಾರೆ? ಎಕ್ಸಾಂಪಲ್ಸ್ ಹೇಳ್ತೀರಾ? ಇದು ಬೇಕು ಅಂತ ಹೇಳ್ಬಿಟ್ಟು ಯಾರು ಹೋಗಿದ್ದಾರೆ? ಯಾರ ಹೆಸರು ಜ್ಞಾಪಕ ಬರುತ್ತೆ ನಿಮ್ಗೆ? ಮಾತಾಜಿ ಧ್ರುವ ಮಹಾರಾಜ ಮಾತಾಜಿ. ಧ್ರುವ ಮಹಾರಾಜ ಅಲ್ವಾ? ಸೊ ಧ್ರುವ ಮಹಾರಾಜ ಹೋಗಿದ್ದಾದ್ರೂ ಏನಕ್ಕೆ ಪ್ರಭುಜಿ? ಮಾತಾಜಿ ಅವರು ರಾಜ್ಯ ಪಡೆಯೋದಕ್ಕೆ ಮಾತಾಜಿ. ಬ್ರಹ್ಮದೇವ್ರಿಗಿನ್ನ ಜಾಸ್ತಿ ರಾಜ್ಯ ಬೇಕು ಅಂತ. ತಂದೆಗಿಂತ ದೊಡ್ಡ ರಾಜ್ಯ ಬೇಕು ಅಂತ. ತಾತ ಮುತ್ತಾತನಿಗಿನ್ನ ದೊಡ್ಡ ರಾಜ್ಯ ಅಂದ್ರೆ ಬ್ರಹ್ಮನಿಗಿನ್ನ ದೊಡ್ಡದು ಅಲ್ವಾ? ಸೊ ಅದಕ್ಕೇನೆ ಅವ್ರಿಗೆ ಒಂದು ಗ್ರಹವನ್ನೇ ಕೊಟ್ಬಿಡ್ತಾರೆ ಅವರು, ಧ್ರುವ ನಕ್ಷತ್ರವನ್ನು ಕೊಡ್ತಾರೆ. ಇವಾಗ ಭಗವಂತನ ಬಳಿಗೆ ಹೋಗಿದ್ದಕ್ಕೆ ಏನಾಯ್ತು? ಧ್ರುವನಿಗೆ ನಿರಾಸೆ ಆಯ್ತಾ? ಇಲ್ಲ ಮಾತಾಜಿ, ಅವ್ರು ಭಗವಂತ ಅವ್ರಿಗೆ ಜಾಸ್ತಿನೇ ಕೊಟ್ರು ಮಾತಾಜಿ. ಧ್ರುವಲೋಕ ಕೊಟ್ರು. ಧ್ರುವಲೋಕವನ್ನ ಕೊಡ್ತಾರೆ. ಮತ್ತೆ ಅವ್ರಿಗೆ ಆ ಧ್ರುವಲೋಕದಲ್ಲಿ ಅವ್ರು ಇವಾಗ ಮಾಮೂಲಿ ಒಂದು ದೇಹದಲ್ಲಿ ಇದ್ರ ಅಥವಾ ಅವ್ರಿಗೆ ಒಂದು ಆಧ್ಯಾತ್ಮಿಕ ದೇಹ ಸಿಕ್ತಾ? ಆಧ್ಯಾತ್ಮಿಕ ದೇಹ ಸಿಕ್ಕಿದೆ ಮಾತಾಜಿ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದ್ಸತಿ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ಮಹತ್ವಾಕಾಂಕ್ಷೆಯ ಆರಾಧಕರಿಗೆ ಭಗವಂತನ ಆಧ್ಯಾತ್ಮಿಕ ದೇಹವನ್ನ ನೀಡುತ್ತಾನೆ. ನೋಡಿ, ಧ್ರುವ ಮಹಾರಾಜನಿಗೆ ಅವ್ರು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇದ್ದಾಗಲೂ ಸಹ ಅವರು 36,000 ವರ್ಷಗಳ ಕಾಲ ಅವರು ಇಲ್ಲಿ ರಾಜ್ಯಭಾರ ಮಾಡ್ತಾರೆ. ಅದಾದ್ಮೇಲೆ ಅವರು ದೇಹವನ್ನ ತ್ಯಜಿಸಿದ ಮೇಲೆ ಅವರ ಆಧ್ಯಾತ್ಮಿಕ ಶರೀರದಲ್ಲಿ ಆ ಧ್ರುವಲೋಕದಲ್ಲಿ ಅವರು ಇರ್ತಾರೆ. ಈಗ್ಲೂ ಸಹ ಅವರು ಧ್ರುವಲೋಕದಲ್ಲಿ ಅವರು ಇದ್ದಾರೆ ಅಲ್ವಾ? ಸೊ ಭಗವಂತನ ಬಳಿಗೆ ನಾವು ಏನೇ ಒಂದು ಇಚ್ಛೆ ಇಟ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಭಗವಂತ ಏನ್ ಹೇಳ್ತಾರೆ, ನಿಮ್ಗೆ ಏನಾದ್ರೂ ಇರ್ಲಿ ಅವ್ರು ನನ್ನ ಹತ್ರನೇ ಬನ್ನಿ ಅಂತ ಹೇಳ್ತಾ ಇದಾರೆ ಅವರು ಅಲ್ವಾ? ಸೊ ಅದಕ್ಕೆ ನಾವು ಭಾಗವತಮಲ್ಲಿ ತುಂಬಾ ತುಂಬಾ ಫೇಮಸ್ ಶ್ಲೋಕ ಅಲ್ವಾ ಇದು? 2.3.10 ಇರುವಂತದ್ದು. ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಲ್ವಾ? ಅಕಾಮ, ನಮ್ಮಲ್ಲಿ ಏನೇ ಒಂದು ಕಾಮನೆಗಳಿಲ್ವಾ? ಆ ಕಾಮನೆಗಳನ್ನದೇ ಇಲ್ಲ. ಮತ್ತೆ ಸರ್ವಕಾಮ, ಎಲ್ಲ ಕಾಮನೆಗಳು ಇದೆ. ಏನೆಲ್ಲ ನೋಡಿದ್ರು ನೋಡ್ತಿದ್ವೋ ಎಲ್ಲವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಕಾಮಗಳಿದೆ. ಮತ್ತೆ ಮೋಕ್ಷ ಕಾಮ ಅಂದ್ರೆ ಮೋಕ್ಷವನ್ನ ಬಯಸ್ಬೇಕು ಅನ್ನುವಂತಹ ಒಂದು ಇಚ್ಛೆ ಇದೆ. ಏನೇ ಇದ್ರೂ ಸಹ ನೀವು ಯಜೇತ ಪುರುಷಂ ಪರಂ, ಆ ಭಗವಂತನ ದೇವೋತ್ತಮ ಪರಮ ಪುರುಷನ ನೀವು ಆರಾಧಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಶುಕಮುನಿಗಳು ಅವರು ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಇವ್ರೇನ್ ಕೇಳ್ತಾ ಇದ್ದಾರೆ, ಗಜೇಂದ್ರ ನೀನು ಧರ್ಮ ಅರ್ಥ ಕಾಮ ಮೋಕ್ಷ ಏನನ್ ಕೇಳಿದ್ರು ನೀನ್ ಕೊಡ್ತೀಯಾ ಅಲ್ವಾ? ಭಗವಂತನನ್ನ ಏನನ್ ಕೇಳಿದ್ರು ಕೊಡ್ತೀಯಾ. ಇನ್ನ ನಾನೇನ್ ಕೇಳ್ತಾ ಇದೀನಿ, ನನ್ನನ್ನ ಈ ಒಂದು ಅಪಾಯದಿಂದ ನೀನು ನನ್ನನ್ನ ಕಾಪಾಡು, ಮತ್ತೆ ಈ ಭೌತಿಕ ಜೀವನದಿಂದ ನನಗೆ ಒಂದು ವಿಮೋಚನೆನ ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನ ನೀನ್ ನನಗೆ ಅನುಗ್ರಹಿಸು ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೋತಾ ಇದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತದೆ. ಅಂದ್ರೆ ಭಗವಂತ ಯಾರಿಗೆ ಏನ್ ಬೇಕಾದ್ರೂ ಅವರು ಕೊಡ್ತಾರೆ. ನಾನಿವಾಗ ಆಪತ್ತಿನಲ್ಲಿದ್ದೀನಿ. ಸೊ ನನ್ನನ್ನ ಈ ಒಂದು ಆಪತ್ತಿನಿಂದ ರಕ್ಷಣೆ ಮಾಡಿ ನನಗೆ ಈ ಒಂದು ಲೌಕಿಕ ಜೀವನದಿಂದ ವಿಮೋಚನೆಯನ್ನ ಕೊಡು ಅಂತ ಹೇಳ್ಬಿಟ್ಟು ಅವರು ಅನುಗ್ರಹ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ಕೊತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದ ಏನ್ ಅರ್ಥ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ. ಓದಿ ಪ್ರಭು, ಓದಿ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ವ್ಯಕ್ತಿ ಅಲ್ಲಿಂದ ಓದ್ಲ ಮಾತಾಜಿ. ವ್ಯಕ್ತಿಯ ಈ ಲೌಕಿಕ ಜಗತ್ತಿನಲ್ಲಿ ಇಲ್ಲಿಂದನೇ ಓದ್ಬಿಡಿ ಮಾತಾಜಿ, ಇಲ್ಲಿಂದನೇ. ಈ ಲೌಕಿಕ ಜಗತ್ತಿನಲ್ಲಿ ಕೆಲವರು ಅಕಾಮಿಗಳು, ಅಂದರೆ ಲೌಕಿಕ ಕಾಮನೆಗಳಿಂದ ಮುಕ್ತರಾಗಿರುತ್ತಾರೆ. ಇನ್ನು ಕೆಲವರು ಹೆಚ್ಚಾಗಿ ಲೌಕಿಕ ಪ್ರಯೋಜನಗಳನ್ನು ಪಡೆಯುವ ಆಕಾಂಕ್ಷೆ ಹೊಂದಿರುತ್ತಾರೆ. ಮತ್ತೆ ಕೆಲವರು ಧರ್ಮ, ಅರ್ಥ, ಕಾಮ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯಲು ಬಯಸುತ್ತಾರೆ. ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮಾವುದಾರಧಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ವ್ಯಕ್ತಿಯ ಸ್ಥಾನವು ಏನೇ ಆಗಿರಲಿ, ಅವನು ಲೌಕಿಕ ಪ್ರಯೋಜನವನ್ನು ಅಪೇಕ್ಷಿಸದಿರಬಹುದು, ಸಕಲ ಲೌಕಿಕ ಪ್ರಯೋಜನಗಳನ್ನು ಅಪೇಕ್ಷಿಸಬಹುದು, ಅಥವಾ ಅಂತಿಮವಾಗಿ ಮೋಕ್ಷವನ್ನು ಅಪೇಕ್ಷಿಸಬಹುದು. ಅವನು ತನ್ನ ವಿನಯಪೂರ್ವಕ ಭಕ್ತಿ ಸೇವೆಯನ್ನು ಭಗವಂತನಿಗೆ ಅರ್ಪಿಸಬೇಕು. ಆಗ ಅವನು ಅಪೇಕ್ಷಿಸಿದನ್ನು ಪಡೆಯುತ್ತಾನೆ. ಕೃಷ್ಣನು ಅಂತಹ ಕರುಣಾಶಾಲಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮಿ ಅಹಂ. ಭಗವಂತನು ಪ್ರತಿಸ್ಪಂದಿಸುತ್ತಾನೆ. ಸಾಮಾನ್ಯ ಜೀವಿಯು ಬಯಸಿದ್ದನ್ನೂ ಕೂಡ ಕೃಷ್ಣನು ನೀಡುತ್ತಾನೆ. ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಜೀವಿಯು ಬಯಸಿದ್ದನ್ನು ಅವನು ನೀಡುತ್ತಾನೆ.
ಈಶ್ವರ ಸರ್ವಭೂತಾನಾಂ ಹೃದ್ದೇಶಾರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ. ಏ ಅರ್ಜುನ, ಪರಮಪ್ರಭುವು ಎಲ್ಲರ ಹೃದಯದಲ್ಲೂ ನೆಲೆಸಿದ್ದಾನೆ. ಲೌಕಿಕ ಶಕ್ತಿಯಿಂದ ನಿರ್ಮಿತವಾದ ಯಂತ್ರದ ಮೇಲೆ ಕುಳಿತಂತಿರುವ ಸಕಲ ಜೀವಿಗಳ ಚಲನವಲನಗಳನ್ನು ಅವನು ನಿರ್ದೇಶಿಸುತ್ತಾನೆ. ಗೀತಾ 18.61. ಭಗವಂತನು ಪ್ರತಿಯೊಬ್ಬನಿಗೂ ಅವನ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಅವಕಾಶವನ್ನು ಕೊಡುತ್ತಾನೆ. ಧ್ರುವ ಮಹಾರಾಜನಂತಹ ಭಕ್ತನೂ ಕೂಡ ತನ್ನ ತಂದೆಯ ಸಾಮ್ರಾಜ್ಯಕ್ಕಿಂತ ಮಿಗಿಲಾದುದು ಬೇಕೆಂಬ ಲೌಕಿಕ ವರವನ್ನು ಕೇಳಿದನು. ಅವನಿಗೆ ಆಧ್ಯಾತ್ಮಿಕ ದೇಹವು ದೊರೆತರೂ ಸಾಮ್ರಾಜ್ಯ ಕೂಡ ದೊರೆಯಿತು. ಏಕೆಂದರೆ ತನ್ನ ಪಾದಕಮಲಗಳಲ್ಲಿ ಶರಣಾಗುವ ಯಾರಿಗೂ ದೇವೋತ್ತಮ ಪರಮಪುರುಷನು ನಿರಾಶೆ ಉಂಟು ಮಾಡುವುದಿಲ್ಲ. ಆದುದರಿಂದ ಆನೆಗಳ ರಾಜನಾದ ಗಜೇಂದ್ರನು ಸದ್ಯದ ಅಪಾಯದಿಂದ ಪಾರಾಗಲು ಮತ್ತು ಪರೋಕ್ಷವಾಗಿ ಲೌಕಿಕ ಜೀವನದ ಅಪಾಯದಿಂದ ಪಾರಾಗಲು ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾದುದರಿಂದ ದೇವೋತ್ತಮ ಪರಮಪುರುಷನು ಅವನ ಅಭೀಷ್ಟವನ್ನು ಏಕೆ ಪೂರೈಸಲಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪರಮಮಂಗಳ ಮಾತಾಜಿ ಇದ್ದೀರಾ ನೀವು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇಲ್ಲಿ ಏನ್ ಅರ್ಥ ಆಯ್ತು ಹೇಳಿ ಮಾತಾಜಿ, ಬ್ರೀಫ್ ಆಗಿ ಹೇಳಿ. ಮಾತಾಜಿ ಜಸ್ಟ್ ನಾನು ಹೀಗೆ ಬಂದಿದ್ದು ಮಾತಾಜಿ. ಈಗ್ಲೇ ಬಂದ್ರಾ? ಸಾರಿ ಮತ್ತಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮತ್ತಾರಾದ್ರೂ ಹೇಳ್ತೀರಾ? ವರದಾ ಮಾತಾಜಿ ಹೇಳ್ತೀರಾ? ಭಗವಂತ ತುಂಬಾ ಕರುಣಾಶಾಲಿ ಅವನು. ಅವನಿಗೆ ನಾವು ವಿನಯಪೂರ್ವಕವಾಗಿ ಅವನ ಭಕ್ತಿ ಸೇವೆ ನಾವು ಮಾಡಿದರೆ ಅವನು ನಾವೇನ್ ಇಷ್ಟಪಟ್ರು ಅದನ್ನ ಕೊಟ್ಬಿಡ್ತಾನೆ. ಅವನ್ ಕೃಷ್ಣ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ ಅಂತ ಮಾತಾಜಿ. ಹರಿ ಬೋಲ್ ಮಾತಾಜಿ. ಅಲ್ವಾ, ಭಗವಂತನಿಗೆ ಗೊತ್ತಾಗುತ್ತೆ ನಮ್ ಇಚ್ಛೆ ಏನು ಅಂತ. ನಾವೇನು ಹೇಳ್ಕೊಳೋದೇ ಬೇಡ ಅಲ್ವಾ. ನಾವ್ ಇಚ್ಛೆ ಪಟ್ಟಿದ ತಕ್ಷಣ ಭಗವಂತ ನಮ್ಮ ಹೃದಯದಲ್ಲಿ ನಮ್ಮ ಪಕ್ಕದಲ್ಲೇ ಇದ್ದಾನೆ. ಅವನಿಗೆ ಅರ್ಥ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದ್ರೊಳಗೆ ಏನ್ ಹೇಳಿದ್ದಾರೆ ಅಂದ್ರೆ, ಉಪದೃಷ್ಟಾನುಮಂತ ಅಂದ್ರೆ ಅವನು ಎಲ್ಲರ ಹೃದಯದಲ್ಲಿ ಕುತ್ಕೊಂಡು ಎಲ್ಲಾ ನೋಡ್ತಾ ಇರ್ತಾನೆ. ಅವರಿಗೆ ಏನು ಅವ್ರ ಇಚ್ಛೆ ಏನಿದೆಯೋ ಅದನ್ನ ಅವರಿಗೆ ಯೋಗ್ಯ ಇದೆಯೋ ಇಲ್ವೋ ಅಂತ ಹಾಗೆ ಯೋಚಿಸ್ಕೊಂಡು ಅವನು ಅವರಿಗೆ ಕೊಡ್ತಾನೆ. ಈಗ ಧ್ರುವ ಮಹಾರಾಜ ಅವನಿಗೆ ಏನ್ ಬೇಕು ಅಂತ ಅವನಿಗೆ ಗೊತ್ತು ಅಂದ್ರೆ ಅವನಿಗೂ ಭೌತಿಕವಾದ ಇಚ್ಛೆಯನ್ನ ಅವನು ಅಪೇಕ್ಷಿಸಿದ, ಅದನ್ನ ಅವನು ಕೊಟ್ಟ. ಆದ್ರೆ ಅವನಿಗೆ ಗೊತ್ತಾಯ್ತು ಯಾವಾಗ ಅಂದ್ರೆ ಅವನು ಯಾವಾಗ ಪಾದ ಕಮಲವನ್ನ ಅವನ ನೋಡಿದ ಅಂದ್ರೆ ಅದ್ರದ್ದು ಸ್ಪಷ್ಟ ಆಯ್ತು. ಅವಾಗ ಅವನಿಗೆ ಗೊತ್ತಾಯ್ತು ಏನಂದ್ರೆ ನಾನು ಕಾಜನ್ನು ಕೇಳಿದೆ, ಅಂದ್ರೆ ನನಗೆ ವಜ್ರ ಹೇಳುವಂತ ಸಿಕ್ಕಿತ್ತು ಆದ್ರೆ ನಾನು ಕಾಜನ್ನು ಕೇಳಿದೆ ಹೇಳುವಂತ ಭಾವನೆ ಅವನಿಗೆ ಉತ್ಪನ್ನ ಆಯ್ತು. ಅದಕ್ಕೆ ಆದ್ರೆ ಭಗವಂತ ಅವನು ಏನ್ ಮಾಡ್ತಾನೆ ಅಂದ್ರೆ ನಿನಗೆ ಏನು ಬೇಕು ಅಂದ್ರೆ ಅದು ಅವನಿಗೆ ಯೋಗ್ಯ ಇದೆಯೋ ಇಲ್ವೋ ಅದನ್ನು ನೋಡ್ಕೊಂಡೆ ಅವನು ಅದನ್ನ ಕೊಡ್ತಾನೆ. ದೇವೋತ್ತಮ ಪರಮ ಪುರುಷ ಅಂತ ಹೇಳಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಲ್ವಾ, ಅಂದ್ರೆ ಏನನ್ನ ಅರ್ಥ ಮಾಡ್ಕೊಂಡು ತುಂಬಾ ಕರುಣಾಳು ಅಂತ ಗೊತ್ತಾಗ್ತಿದೆ. ಧ್ರುವ ಮಹಾರಾಜನ್ಗೆ ಆಧ್ಯಾತ್ಮಿಕ ಶರೀರ ಕೊಡ್ತಾನೆ, ಮತ್ತೆ ಅವ್ನು ಕೇಳಿದಕ್ಕಿಂತ ಹೆಚ್ಚಾಗಿ ಕೊಡ್ತಾನೆ ಅಂದಾಗ ಗಜೇಂದ್ರನಿಗೆ ಅನ್ನಿಸ್ತಾ ಇದೆ, ನಾನ್ ಕೇಳ್ತಿರೋದ್ ಮಾತ್ರ ಏನು ಅಲ್ವಾ, ನನ್ನನ್ನ ಈ ಆಪತ್ತಿನಿಂದ ಪಾರ್ ಮಾಡು ಅಂತ ಕೇಳ್ತಾ ಇದ್ದೀನಿ, ಮತ್ತೆ ಈ ಒಂದು ಲೌಕಿಕ ಒಂದು ಜಂಜಾಟದಿಂದ ನನ್ನನ್ನ ವಿಮುಕ್ತಗೊಳಿಸು ಅಂತ ಕೇಳ್ತಾ ಇದ್ದೀನಿ. ಆದ್ರೆ ಅವ್ನಿಗೆ ಮಾಡ್ಲಿಕ್ಕೆ ಕಷ್ಟನಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಇಂತಹ ಅಭಿಷ್ಟವನ್ನ ಪೂರೈಸೋದಿಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರನು ಸಹ ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕ ನೋಡೋಣಂತೆ. ಶ್ಲೋಕ 20-21. ಏಕಾಂತಿನೋ ಯಸ್ಯ ನ ಕಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಪನ್ನಾಃ ಅತ್ಯದ್ಭುತಂ ತಚ್ಚರಿತಂ ಸುಮಂಗಳಂ ಗಾಯಂತ ಆನಂದ ಸಮುದ್ರಮಗ್ನಾಃ ತಮಕ್ಷರಂ ಬ್ರಹ್ಮ ಪರಂ ಪರೇಶಾಮವ್ಯಕ್ತಮಾಧ್ಯಾತ್ಮಿಕ ಯೋಗ ಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮಮಿವಾತಿ ದೂರಂ ಅನಂತಮಾಧ್ಯಂ ಪರಿಪೂರ್ಣಮೀಢೇ. ಏಕಾಂತಿನೋ ಯಸ್ಯ ನ ಕಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಪನ್ನಾಃ ಅತ್ಯದ್ಭುತಂ ತಚ್ಚರಿತಂ ಸುಮಂಗಳಂ ಗಾಯಂತ ಆನಂದ ಸಮುದ್ರಮಗ್ನಾಃ ತಮಕ್ಷರಂ ಬ್ರಹ್ಮ ಪರಂ ಪರೇಶಾಮವ್ಯಕ್ತಮಾಧ್ಯಾತ್ಮಿಕ ಯೋಗ ಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮ್ಯಂ ಇವಾತಿ ದೂರಂ ಅನಂತಮಾಧ್ಯಂ ಪರಿಪೂರ್ಣಮೀಢೇ. ಏಕಾಂತಿನೋ ಯಸ್ಯ ನ ಕಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಪನ್ನಾಃ ಅತ್ಯದ್ಭುತಂ ತಚ್ಚರಿತಂ ಸುಮಂಗಳಂ ಗಾಯಂತ ಆನಂದ ಸಮುದ್ರಮಗ್ನಾಃ ತಮಕ್ಷರಂ ಬ್ರಹ್ಮ ಪರಂ ಪರೇಶಾಮವ್ಯಕ್ತಮಾಧ್ಯಾತ್ಮಿಕ ಯೋಗ ಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮ್ಯಮಿವಾತಿ ದೂರಂ ಅನಂತಮಾಧ್ಯಂ ಪರಿಪೂರ್ಣಮೀಢೇ. ಹರೇ ಕೃಷ್ಣ. ಯಾರಾದ್ರೂ ಓದಿ.
ಹರೇ ಕೃಷ್ಣ ಮಾತಾಜಿ. ಹೌದಾ ಮಾತಾಜಿ? ಮಾತಾಜಿ ಯಾರು ಶ್ಲೋಕ ಓದಿಲ್ಲ ಅವ್ರು ಓದಿ, ಯಾರು ಓದಿಲ್ವೋ ಓದಿ ಅವರು. ನಾನು ಓದಿಲ್ಲ ಮಾತಾಜಿ. ಓದಿ ಶ್ಲೋಕ ಮಾತಾಜಿ. 21. ಏಕಾಂತಿನೋ ಯಸ್ಯ ನ ಕಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಪನ್ನಾಃ ಅತ್ಯದ್ಭುತಂ ತ್ವಚ್ಚರಿತಂ ಸುಮಂಗಲಂ ಗಾಯಂತಾನಂದ ಸಮುದ್ರಮಗ್ನಾಃ ತ್ವಮಕ್ಷರಂ ಬ್ರಹ್ಮ ಪರಂ ಪರೇಶ ಅವ್ಯಕ್ತಮಾಧ್ಯಾತ್ಮಯೋಗ ಗಮ್ಯಂ ಅತೇಂದ್ರಿಯಂ ಸೂಕ್ಷ್ಮಮಿವಾತಿ ದೂರಮನಂತಮಾದ್ಯಂ ಪರಿಪೂರ್ಣಮೀಡೆ. ಹರೇ ಕೃಷ್ಣ ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ ಮಾತಾಜಿ. ಏಕಾಂತಿನ ಪರಿಶುದ್ಧ ಭಕ್ತರು, ಕೃಷ್ಣ ಪ್ರಜ್ಞೆ ಇಲ್ಲದ ಬೇರೆ ಅಪೇಕ್ಷೆ ಇಲ್ಲದವರು, ಯಸ್ಯ ಯಾವ ಪ್ರಭುವಿನ ನಾ ಇಲ್ಲ ಕಂಚನ ಕೆಲವು ಅರ್ಥಂ ಅನುಗ್ರಹವನ್ನು ವಾಚಂತಿ ಅಪೇಕ್ಷಿಸುತ್ತಾರೆ, ಆ ಯಾವ ಭಕ್ತರು ನಿಜವಾಗಿ ಪ್ರಸನ್ನ ಭಗವಂತನ ಪಾದಕಮಲಗಳಿಗೆ ಪೂರ್ಣ ಶರಣಾಗತರಾಗಿ ಅತಿ ಅದ್ಭುತಂ ಅತಿ ಆಶ್ಚರ್ಯಕರವಾದ ತಚ್ಚರಿತಂ ಭಗವಂತನ ಕಾರ್ಯಗಳನ್ನು ಸುಮಂಗಲಂ ಮತ್ತು ಕೇಳಲು ಅತಿ ಮಂಗಲಕರವಾದ ಗಾಯಂತಹ ಕೀರ್ತನ ಮತ್ತು ಶ್ರವಣದಿಂದ ದಿವ್ಯಾನಂದದ ಸಮುದ್ರ ಸಾಗರದಲ್ಲಿ ಮುಳುಗಿದವರು, ಅವನಿಗೆ ಅಕ್ಷರಂ ಶಾಶ್ವತವಾಗಿರುವವನಿಗೆ ಬ್ರಹ್ಮ ಪರಮೋನ್ನತ ಪರಂ ದಿವ್ಯನಾದ ಪರ ಈಶಂ ಪರಮಪುರುಷರ ಪ್ರಭು ಅವ್ಯಕ್ತಂ ಕಾಣಿಸದ ಅಥವಾ ಮನಸ್ಸು ಮತ್ತು ಇಂದ್ರಿಯಗಳಿಂದ ಸಾಕ್ಷಾತ್ಕರಿಸಿಕೊಳ್ಳಲು ಅಸಮರ್ಥನಾದ ಆಧ್ಯಾತ್ಮಿಕ ದಿವ್ಯ ಯೋಗ ಭಕ್ತಿಯೋಗದಿಂದ ಭಕ್ತಿ ಸೇವೆ ಗಮ್ಯಂ ಪಡೆಯಬಲ್ಲವನು. ಭಕ್ತ್ಯಾಮಾಂ ಅಭಿಜಾನಾತಿ ಅತಿ ಇಂದ್ರಿಯಂ ಭೌತಿಕ ಇಂದ್ರಿಯಗಳ ಗ್ರಹಿಕೆಗೆ ಅತಿಯಾದ ಸೂಕ್ಷ್ಮಮಿವ ಸೂಕ್ಷ್ಮನಂತೆ ಅತಿ ದೂರಂ ಬಹುದೂರನು ಅನಂತಂ ಅಪರಿಮಿತ ಆದ್ಯಂ ಪ್ರತಿಯೊಂದರ ಮೇಲೂ ಕಾರಣ ಪರಿಪೂರ್ಣಂ ಸಂಪೂರ್ಣವಾಗಿರುವವನಿಗೆ ಈಡೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಓದ್ಲ ಮತ್ತೆ ಅನುವಾದ. ಮೂಲ ಕಾರಣ ಓದಿ ಮತ್ತೆ ಅನುವಾದ ಓದಿ. ಭಗವಂತನ ಸೇವೆಯು ವಿನ ಬೇರೆಯ ಕಾಮನೆಗಳು ಹೊಂದಿಲ್ಲದ ಶುದ್ಧ ಭಕ್ತರು ಸಂಪೂರ್ಣ ಶರಣಾಗತರಾಗಿ ಅವನನ್ನು ಆರಾಧಿಸುತ್ತಾರೆ. ಅತ್ಯಂತ ಅದ್ಭುತವಾದ ಮತ್ತು ಮಂಗಲಕರವಾದ ಅವನ ಲೀಲೆಗಳನ್ನು ಸದಾ ಶ್ರವಣ ಮಾಡುತ್ತಾ ಗಾನ ಮಾಡುತ್ತಾರೆ. ಹೀಗೆ ಅವರು ಸದಾ ದಿವ್ಯ ಆನಂದ ಸಾಗರದಲ್ಲಿ ಮಗ್ನರಾಗಿರುತ್ತಾರೆ. ಅಂತಹ ಭಕ್ತರು ಭಗವಂತನಲ್ಲಿ ಯಾವುದೇ ಅನುಗ್ರಹಕ್ಕಾಗಿ ಎಂದೂ ಬೇಡುವುದಿಲ್ಲ. ಆದರೆ ನಾನು ಈಗ ವಿಪತ್ತಿನಲ್ಲಿದ್ದೇನೆ, ಅದಕ್ಕಾಗಿ ಆ ದೇವೋತ್ತಮ ಪರಪುರುಷನನ್ನು ನಾನು ಪ್ರಾರ್ಥಿಸುತ್ತಿದ್ದೇನೆ. ಅವನು ಶಾಶ್ವತ ಅವ್ಯಕ್ತ ಬ್ರಹ್ಮನೇ ಮೊದಲಾದ ಸಕಲ ಮಹಾತ್ಮರಿಗೆಲ್ಲ ಸ್ವಾಮಿಯಾಗಿದ್ದಾನೆ. ಆಧ್ಯಾತ್ಮಿಕ ಭಕ್ತಿಯೋಗದಿಂದ ಮಾತ್ರ ಅವನು ಲಭ್ಯ. ಅವನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಆದುದರಿಂದ ಅವನು ನನ್ನ ಇಂದ್ರಿಯಗಳಿಗೆ ಎಟುಕುವುದಿಲ್ಲ. ಎಲ್ಲ ಬಹಿರಂಗ ಸಾಕ್ಷಾತ್ಕಾರಕ್ಕೆ ಅವನು ಅತೀತನಾಗಿದ್ದಾನೆ. ಅವನು ಅನಂತ, ಅವನೇ ಮೂಲ ಕಾರಣ, ಅವನು ಎಲ್ಲದರ ಪರಿಪೂರ್ಣನಾಗಿದ್ದಾನೆ. ಅವನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಲೋ, ನಮ್ಗಿಲ್ಲಿ ಇದ್ ನೋಡಿದ್ರೆ, ಈ ಪ್ರಾರ್ಥನೆ ನೋಡಿದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ? ಗಜೇಂದ್ರನಿಗೆ ಭಗವಂತನಿಗೆ ಈ ತರ ಒಂದು ನಾನು ಆಪತ್ತಲ್ಲಿ ಸಿಕ್ಕಾಕೊಂಡಿದೀನಿ, ನೀನು ನನ್ನ ಕಾಪಾಡು ಅಂತ ಕೇಳ್ಕೊಳ್ಲಿಕ್ಕೆ ತುಂಬಾ ಅವನಿಗೆ ಮುಜುಗರ ಆಗ್ತಿದೆ ಅಲ್ವಾ? ಅದಕ್ಕೆ ನೋಡಿ, ಇದಕ್ಕಿಂತ ಮುಂಚೆ ಅವ್ರು ಏನ್ ಪೀಠಿಕೆ ಕೊಟ್ರು, ಭಗವಂತ ಅವರು ಎಲ್ಲರ ಕಾಮನೆಗಳನ್ನ ಅವರು ಪೂರೈಸ್ತಾರೆ. ಯಾಕಂದ್ರೆ ಅವರು ನಮ್ಮ ಹೃದಯದಲ್ಲೇ ಅವರು ಇದ್ದಾರೆ ಅವರು ಅಲ್ವಾ? ಎಂಥ ರೂಢಾನಿ ಮಾಯಯ್ಯ, ಎಲ್ಲರ ಹೃದಯದಲ್ಲಿ ಇದ್ದಾರೆ. ಯಾರೇ ಏನೇ ಒಂದು ಇಚ್ಛೆಯನ್ನ ಪಟ್ರೆ ಭಗವಂತನಿಗೆ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ? ಮತ್ತೆ ಅವರು ಧ್ರುವ ಮಹಾರಾಜನಿಗೆನೆ ಅವರು ಕೇಳಿದಕ್ಕಿಂತ ಹೆಚ್ಚಾಗಿ ಕೊಟ್ರು, ಆಧ್ಯಾತ್ಮಿಕ ಒಂದು ದೇಹವನ್ನೇ ಅವರು ಕೊಟ್ರು ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಭಗವಂತನ ಶುದ್ಧ ಭಕ್ತರು ಅವರು ಭಗವಂತನ ಒಂದು ಆರಾಧನೆಯನ್ನ ಮಾಡ್ತಾರೆ ಹೊರತು ಅವ್ರು ಏನನ್ನ ಅವ್ರು ಕೇಳ್ಕೊಳೋದಿಲ್ಲ ಅಲ್ವಾ? ಆದ್ರೆ ಈಗ ನನ್ನ ಸ್ಥಿತಿ ಆತರ ಇಲ್ಲ, ನಾನು ಇವಾಗ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಅದಕ್ಕೋಸ್ಕರ ನಾನು ಈಗ ದೇವೋತ್ತಮ ಪರಮಪುರುಷನನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಭಗವಂತ ಅವರು ಎಲ್ಲರ ಸ್ವಾಮಿ ಆಗಿದ್ದಾರೆ, ಎಲ್ಲರ ಒಡೆಯನಾಗಿದ್ದಾರೆ. ನೋಡಿ, ನಮ್ಗೆ ಭಗವಂತ ಎಲ್ಲ ಕಡೆ ಕಾಣಿಸ್ತಿದ್ದಾರೆ ಅಲ್ವಾ? ಸರ್ವ ವ್ಯಾಪಕ ಅಂತ ಹೇಳ್ತೀವಿ, ಆದ್ರೆ ನಮಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಸೊ ನಾವಿವಾಗ ಕಾಣಿಸ್ಬೇಕು, ನಮ್ಗೆ ಭಗವಂತ ಎಲ್ಲಾ ಕಡೆ ಇರುವಂತಹ ಭಗವಂತ ಕಾಣಿಸ್ಬೇಕು ಅಂತಂದ್ರೆ
ಸೊ ನಾವು ಆ ಒಂದು ಹಂತಕ್ಕೆ ನಾವು ಬರ್ಬೇಕಾಗತ್ತೆ ಅಲ್ವಾ. ನಾವೊಂದು ಆ ಒಂದು ಅರ್ಹತೆನ ನಾವು ಪಡಿಬೇಕು. ನಾವು ಅರ್ಹತೆನ ಪಡೆದಾಗ ಭಗವಂತನ ಇರುವಿಕೆ ನಮ್ಗೆ ಗೊತ್ತಾಗುತ್ತೆ ಅಷ್ಟೇನೆ. ಅದಕ್ಕೆ ಅದನ್ನ ಏನ್ ಹೇಳ್ತಾರೆ, ಭಗವಂತ ಪ್ರಕಟಗೊಳ್ತಾನೆ ಅಂತ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ಅವ್ರು ಎಲ್ಲ ಕಡೆ ಇರ್ತಾರೆ, ನಮಗ್ ಕಾಣಿಸ್ತಿಲ್ಲ ಅಷ್ಟೇನೆ. ಸೊ ನಮ್ಗೆ ಅರ್ಹತೆ ಬರುತ್ತೋ ಸೊ ಭಗವಂತ ಅವಾಗ ನಮ್ಮ ಕಣ್ಣಿಗೆ ಕಾಣ್ತಾನೆ ಅಲ್ವಾ. ಆ ಎಲ್ಲ ಕಡೆ ಇರುವಂತಹ ಭಗವಂತ ನಮ್ಮ ಕಣ್ಣಿಗೆ ಕಾಣ್ತಾನೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅವನು ತುಂಬಾ ಸೂಕ್ಷ್ಮನಾಗಿದ್ದಾನೆ. ಆದ್ರಿಂದ ನನ್ನ ಇಂದ್ರಿಯಗಳಿಗೆ ಎಟಕ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಗಜೇಂದ್ರ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಇವಾಗ ಬಹಿರಂಗವಾಗಿ ಕಾಣ್ಬೇಕು ಅಂತಂದ್ರೆ ಅದು ಕಷ್ಟ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಆಧ್ಯಾತ್ಮಿಕ ಅಲ್ವಾ. ನಮ್ಮ ಈ ಒಂದು ಭೌತಿಕ ಇಂದ್ರಿಯಗಳಿಂದ ನಾವು ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಅನಂತ, ಅವನು ಮೂಲ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಎಲ್ಲದರಲ್ಲೂ ಪರಿಪೂರ್ಣನಾಗಿದ್ದಾನೆ ಅಲ್ವಾ. ಅದು ಪೂರ್ಣಮದಃ ಪೂರ್ಣವಿದಃ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ಅಂತ ಹೇಳ್ತೀವಿ. ಸೊ ಅದೇ ತರನೇ ಇಲ್ಲಿ ಗಜೇಂದ್ರ ಅವರ ಒಂದು ಗುಣಗಾನ ಮಾಡ್ತಾ ಇದ್ದಾನೆ, ಭಗವಂತನ ಗುಣಗಾನ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಅರ್ಥ ಮಾಡಿಸ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಓದಿ ಪ್ರಭುಜಿ. ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಧನ್ಯವಾದಗಳು. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಅನುಕೂಲನ್ಯೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ. ಭಕ್ತಿ ರಸಾಮೃತ ಸಿಂಧು 1.1-11. ವ್ಯಕ್ತಿಯು ಕಾಮ್ಯ ಕರ್ಮಗಳಿಂದ ಅಥವಾ ಊಹಾತ್ಮಕ ತಾತ್ವಿಕ ಚಿಂತನೆಗಳ ಮೂಲಕ ಲೌಕಿಕ ಲಾಭ ಅಥವಾ ಪ್ರಯೋಜನಗಳ ಆಸೆಯಿಲ್ಲದೆ ಪರಮಪ್ರಭುವಾದ ಕೃಷ್ಣನಿಗೆ ಒಲವಿನಿಂದ ದಿವ್ಯ ಪ್ರೇಮ ಸೇವೆಯನ್ನು ಸಲ್ಲಿಸಬೇಕು. ಅದನ್ನು ಪರಿಶುದ್ಧವಾದ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಪರಿಶುದ್ಧ ಭಕ್ತರು ದೇವೋತ್ತಮ ಪರಮಪುರುಷನಲ್ಲಿ ಏನನ್ನೂ ಕೇಳಬೇಕಾಗಿಲ್ಲ. ಆದರೆ ಆನೆಗಳ ರಾಜನಾದ ಗಜೇಂದ್ರನು ಸಂದರ್ಭವಶನಾಗಿ ತಕ್ಷಣದ ಅನುಗ್ರಹಕ್ಕಾಗಿ ಬೇಡುತ್ತಿದ್ದ. ಏಕೆಂದರೆ ಅವನಿಗೆ ಪಾರಾಗಲು ಬೇರೆ ದಾರಿಯೇ ಇರಲಿಲ್ಲ. ಪರಮಪ್ರಭುವಿನ ಕರುಣೆಯನ್ನೇ ಸಂಪೂರ್ಣವಾಗಿ ಅವಲಂಬಿಸಿರುವ ಶುದ್ಧ ಭಕ್ತನು ಕೆಲವು ಸಲ ಅನ್ಯ ಮಾರ್ಗವಿಲ್ಲದೆ ಯಾವುದೋ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾನೆ. ಆದರೆ ಅಂತಹ ಪ್ರಾರ್ಥನೆಯಲ್ಲಿ ಪಶ್ಚಾತ್ತಾಪವು ಅಡಗಿದೆ. ಪ್ರಭುವಿನ ದಿವ್ಯ ಲೀಲೆಗಳನ್ನು ಸದಾ ಶ್ರವಣ ಮಾಡುತ್ತಾ ಸಂಕೀರ್ತನೆ ಮಾಡುತ್ತಾ ಇರುವವನು ಲೌಕಿಕ ಲಾಭಗಳನ್ನು ಬಯಸದಂತಹ ನೆಲೆಯಲ್ಲಿ ಸದಾ ಇರುತ್ತಾನೆ. ಸಂಪೂರ್ಣವಾಗಿ ಶುದ್ಧ ಭಕ್ತನಲ್ಲದವನು ಕೀರ್ತನ ಮತ್ತು ನರ್ತನಗಳಿಂದ ಸಂಕೀರ್ತನ ವಿಧಾನದಲ್ಲಿ ದೊರೆಯುವ ಭಾವೋತ್ಕರ್ಷದ ದಿವ್ಯಾನಂದನವನ್ನು ಆಸ್ವಾದಿಸಲಾರ. ಸಾಮಾನ್ಯ ಭಕ್ತನಿಗೆ ಅಂತಹ ಭಾವೋತ್ಕರ್ಷವು ಸಾಧ್ಯವಿಲ್ಲ. ವ್ಯಕ್ತಿಯು ಕೇವಲ ಕೀರ್ತನ, ಶ್ರವಣ ಮತ್ತು ನರ್ತನಗಳಿಂದ ದಿವ್ಯಾನಂದವನ್ನು ಹೇಗೆ ಅನುಭವಿಸಬಹುದೆಂದು ಚೈತನ್ಯ ಮಹಾಪ್ರಭುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದೇ ಭಕ್ತಿಯೋಗ. ಆದುದರಿಂದ ಆನೆಗಳ ರಾಜನಾದ ಗಜೇಂದ್ರನು ಆಧ್ಯಾತ್ಮಿಕ ಯೋಗ ಗಮ್ಯಂ ಎಂದು ಹೇಳುತ್ತಾನೆ. ಅಂದರೆ ವ್ಯಕ್ತಿಯು ಈ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಸನ್ನಿಹಿತನಾಗದಿದ್ದರೆ ಪರಮಪ್ರಭುವನ್ನು ಸಮೀಪಿಸಲಾರ ಎಂದು ಸೂಚಿಸುತ್ತಾನೆ. ಅನೇಕ ಜನ್ಮಗಳನ್ನು ಎತ್ತಿದ ಬಳಿಕ ಭಗವಂತನ ಸಾನ್ನಿಧ್ಯದ ಅನುಗ್ರಹವನ್ನು ಪಡೆಯಬಹುದು. ಆದರೆ ಚೈತನ್ಯ ಮಹಾಪ್ರಭುಗಳು ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ಹಿನ್ನೆಲೆಯೂ ಇಲ್ಲದ ಪತಿತಾತ್ಮರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಅನುಗ್ರಹವನ್ನು ನೀಡಿದ್ದಾರೆ. ಅದನ್ನು ಕೃಷ್ಣ ಪ್ರಜ್ಞೆಯ ಆಂದೋಲನದಲ್ಲಿ ಪ್ರತ್ಯಕ್ಷವಾಗಿ ಕಾಣಬಹುದು. ಆದುದರಿಂದ ದೇವೋತ್ತಮ ಪರಮಪುರುಷನ ಬಳಿಗೆ ಹೋಗಲು ಭಕ್ತಿಯೋಗವೇ ನಿಷ್ಕಳಂಕವಾದ ವಿಧಾನವಾಗಿದೆ. ಭಕ್ತ್ಯಾಹಂ ಏಕಯ ಗ್ರಾಹ್ಯ. ಭಕ್ತಿ ಸೇವೆಯಿಂದ ಮಾತ್ರವೇ ಪರಮಪ್ರಭುವಿನ ಸಾನ್ನಿಧ್ಯವನ್ನು ಪಡೆಯಬಹುದು. ಭಗವದ್ಗೀತೆಯಲ್ಲಿ 7.1 ಭಗವಂತನು ಹೀಗೆ ಹೇಳುತ್ತಾನೆ: ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯಂಜುನ್ಯದಾಶ್ರಯಃ ಅಸಂಶಯಂ ಸಮಗ್ರ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಪುತ್ರನೇ, ನನ್ನಲ್ಲಿ ಮನಸ್ಸು ನೆಟ್ಟು ನನ್ನ ಪೂರ್ಣ ಅರಿವನ್ನಿಟ್ಟುಕೊಂಡು ಯೋಗವನ್ನು ಆಚರಿಸಿದರೆ ಸಂಶಯಕ್ಕೆ ಎಡೆಯಿಲ್ಲದಂತೆ ನನ್ನನ್ನು ಸಮಗ್ರವಾಗಿ ಹೇಗೆ ಅರಿಯಬಹುದು ಎಂಬುದನ್ನು ಕೇಳು. ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವ ಮೂಲಕ ಕೃಷ್ಣನ ಪಾದಕಮಲಗಳನ್ನು ಸತತವಾಗಿ ಸ್ಮರಿಸುತ್ತಾ ದೇವೋತ್ತಮ ಪರಮಪುರುಷನನ್ನು
ನಿಸ್ಸಂದೇಹವಾಗಿ ಸಂಪೂರ್ಣವಾಗಿ ಅರಿತುಕೊಳ್ಳಬಹುದು. ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥದಲ್ಲಿ ಪ್ರಭುಪಾದ್ರು ಏನ್ ಹೇಳ್ತೀರಾ ಅಂತ ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಸಂಕ್ಷಿಪ್ತವಾಗಿ ಹೇಳ್ತೀರಾ? ಏನ್ ಅರ್ಥ ಆಯ್ತು? ಹರೇ ಕೃಷ್ಣ. ಹೇಳಿ ಮಾತಾಜಿ. ನಾವು ಭಕ್ತಿಯನ್ನ ಮಾಡ್ಬೇಕು, ಆದ್ರೆ ಕಾಮ್ಯ ಕರ್ಮಗಳನ್ನ ಅಂದ್ರೆ ನಾವು ಭಕ್ತಿಯನ್ನ ಮಾಡುದು ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ, ಐಹಿಕ ಅಪೇಕ್ಷೆ ಇಲ್ಲದೆ ನಾವು ಭಕ್ತಿಯನ್ನ ಮಾಡ್ಬೇಕು. ಅಂದ್ರೆ ನಿಷ್ಕಾಮ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅಂದ್ರೆ ಪ್ರೇಮಾಂಜನ ಪೂರಿತ ಭಕ್ತಿ ವಿಲೋಚನೇನ ಅಂದ್ರೆ ಪ್ರೇಮಪೂರಿತವಾದ ಭಕ್ತಿಯನ್ನ ಕೊಡು. ಅಂದ್ರೆ ಒಂದು ಬೊಗಸೆ ತುಂಬಾ ನೀರು ಮತ್ತೆ ತುಳಸಿ ದಳವನ್ನ ಕೊಡು. ಅಂದ್ರೆ ಅದು ಒಂದು ಪರಿಶುದ್ಧವಾದ ಭಕ್ತಿ. ಅಂದ್ರೆ ಅದ್ರಲ್ಲಿ ಯಾವ್ದು ಅಪೇಕ್ಷೆ ಇರುವಂತದ್ದಿಲ್ಲ, ಅಂದ್ರೆ ಐಹಿಕ ಅಪೇಕ್ಷೆ ಇರುವಂತದ್ದಿಲ್ಲ. ಅಂದ್ರೆ ಪರಿಶುದ್ಧ ಭಕ್ತನು ಅದಷ್ಟು ಮಾಡಿದ್ರೆ ಸಾಕು. ಅಂದ್ರೆ ಅವನು ಭಗವಂತನ ಪಾದವನ್ನು ಸೇರುತ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ನಮಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಉಪದೇಶಿಸಿದ್ದಾರೆ. ಅದರೊಳಗೆ ನಾವು ನಿಷ್ಕಾಮಿಯಾಗಿ ಕಾಮ್ಯ ಕರ್ಮ ಏನಿದೆ ಆ ಭಕ್ತಿಯನ್ನ ಮಾಡ್ಬೇಕು. ನಾವು ನಮ್ಮ ಗುರಿಯನ್ನ ಅಂದ್ರೆ ಭಗವಾನ್ ಧಾಮಕ್ಕೆ ತೆರಳಬಹುದು. ಅಂದ್ರೆ ಸುಲಭವಾದ ಸರಳವಾದ ಮಾರ್ಗದಿಂದ ಸರಳವಾದ ವಿಧಾನದಿಂದ ನಾವು ಭಗವದ್ ಧಾಮಕ್ಕೆ ತೆರಳಬಹುದು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ವರ್ಧ ಮಾತಾಜಿ. ಅಲ್ವಾ? ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದ್ರು? ಇದು ಉತ್ತಮ ಭಕ್ತಿಯ ಡೆಫಿನೇಷನ್ ಏನು ಅಂತಂದ್ರೆ ಈ ಒಂದು ಶ್ಲೋಕ ಭಕ್ತಿ ರಸಾಮೃತ ಸಿಂಧುವಿನ 1.1.11 ಅಲ್ವಾ? ಉತ್ತಮ ಭಕ್ತಿ ಅಂದ್ರೇನೆ ಇದು. ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ಲ. ಜ್ಞಾನ ಕರ್ಮಾದಿ ಅನಾದೇ ಆಗ್ಲಿ ಅದಕ್ಕೆ ಒಂದು ಏನು ಅಟಿಂಜ್ ಅಂತೀವಲ್ವಾ, ಅದಿಲ್ಲ ಅಂತಂದ್ರೆ ಅದು ಅಂದ್ರೆ ನಿಷ್ಕಾಮ ಕರ್ಮ, ನಿಷ್ಕಾಮ ಭಕ್ತಿ. ಅಂದ್ರೆ ನಾವು ಗೋಪಿಕಾಸ್ತ್ರೀಯರನ್ನ ನೋಡಿದ್ವಿ ಅಲ್ವಾ? ಸೊ ಕೃಷ್ಣನ ಸಂತೋಷವೇ ಅವರ ಸಂತೋಷ. ಅಂದ್ರೆ ಅವ್ರಿಗೆ ಏನೋ ಒಂದು ಬೇಕು ಅಂತ ಹೇಳ್ಬಿಟ್ಟು ಅವರು ಕೃಷ್ಣನನ್ನ ಪ್ರೀತಿ ಮಾಡ್ತಾ ಇಲ್ಲ, ಆರಾಧನೆ ಮಾಡ್ತಾ ಇಲ್ಲ ಅಲ್ವಾ? ಇವಾಗ ನಾವಾದ್ರೂ ಇವಾಗ ಭಗವಂತ ನಮಸ್ಕಾರ ಮಾಡಿದ್ರೆ ನನ್ಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ನಾವು ನಮಸ್ಕಾರ ಮಾಡ್ತೀವಿ. ಆದ್ರೆ ಆ ಶುದ್ಧ ಭಕ್ತರದು ಅಥವಾ ನಿಜವಾದ ಭಕ್ತಿ, ಶುದ್ಧ ಭಕ್ತಿ ಅಂತ ನಾವ್ ಏನ್ ಕರಿತೀವೋ ಅದು ಈ ಒಂದು ಜ್ಞಾನ ಕರ್ಮದಿಂದ ಅದು ಹೊರತಾಗಿರುತ್ತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಂದ್ರೆ ಅನುಕೂಲಿನ ಕೃಷ್ಣಾನುಶೀಲನಂ ಅಂದ್ರೆ ಕೃಷ್ಣನಿಗೆ ಸಂತೋಷ ಆಗೋ ತರ. ಇವಾಗ ಕಂಸಾದಿಗಳನ್ನು ಸಹ ಕೃಷ್ಣನನ್ನ ನೆನಪಿಸ್ಕೊತಾ ಇದ್ರು ಅಲ್ವಾ? ಸದಾ ಅವನ್ಗೆ ಕಂಸನಿಗೆ ಕುತ್ಕೊಂಡ್ರೆ, ನಿಂತ್ಕೊಂಡ್ರೆ, ಮಲ್ಕೊಂಡ್ರೆ ಯಾವಾಗ್ಲೂ ಕೃಷ್ಣನ ಸ್ಮರಣೆ ಇತ್ತು. ಆದ್ರೆ ಅದು ಕೃಷ್ಣನಿಗೆ ಅನುಕೂಲಕರವಾಗಿ ಇರ್ಲಿಲ್ಲ ಅಲ್ವಾ? ನಾನು ಇವಾಗ ಕೃಷ್ಣನನ್ನ ಜ್ಞಾಪಿಸ್ಕೊತೀನಿ ಅಂದ್ರೆ ಕೃಷ್ಣನಿಗೆ ಅನುಕೂಲಕರವಾಗಿ ಅದು ಇರ್ಬೇಕು. ಅಂತಹ ಭಕ್ತಿಯನ್ನ ಮತ್ ಅನುಶೀಲನ ಅಂದ್ರೆ ನಮ್ಮ ಆ ಒಂದು ಹಿರಿಯ ಆಚಾರ್ಯರು ಏನೋ ಒಂದು ಮಾರ್ಗದರ್ಶನ ತೋರಿಸಿದರೆ ಆ ಒಂದು ದಾರಿಲಿ ನಾವು ನಡಿಬೇಕು. ಅಂತಹ ಭಕ್ತಿ ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ಗಜೇಂದ್ರನಿಗೆ ಅವನಿಗೆ ಗೊತ್ತು ಶುದ್ಧ ಭಕ್ತರು ಯಾವ ತರ ಇರ್ತಾರೆ. ಅವನು ಸಹ ಶುದ್ಧ ಭಕ್ತನೇ. ಅವನಿಗೂ ಸಹ ಭಗವಂತನನ್ನ ಈ ತರ ಒಂದು ಯಾವ್ದೋ ಒಂದು ಇಚ್ಛೆಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಇಲ್ಲ. ನೋಡಿ, ಅದಕ್ಕೆ ಅವನ ಒಂದು ಪ್ರಾರ್ಥನೆಯಲ್ಲಿ ಪಶ್ಚಾತ್ತಾಪ ಅಡಗಿದೆ. ಅಯ್ಯೋ, ನಾನು ಭಗವಂತನನ್ನ ಕರೆಯೋ ತರ ಆಯ್ತಲ್ಲ, ನನ್ನ ಈ ಒಂದು ಆಪತ್ತಿಗೆ ನಾನು ಸಿಕ್ಕಾಕೊಂಡಿದೀನಿ, ಇದರಿಂದ ಬಿಡಿಸ್ಬೇಕಂದ್ರೆ ಯಾರ ಕೈಲೂ ಸಾಧ್ಯ ಇಲ್ಲ, ಆ ದೇವತೊಬ್ಬ ಪ್ರಭು ಪುರುಷನಿಂದನೇ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರಿವಾಗ ಆ ಒಂದು ಪಶ್ಚಾತ್ತಾಪ ಇದ್ರಲ್ಲಿ ಅವ್ರಿವಾಗ ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ದಾರೆ. ಆದ್ರೆ ಇವಾಗ ಇಲ್ಲಿ ಏನು ಭಕ್ತಿ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ನಾವು ಆ ಭಕ್ತಿ ಅಂತಂದ್ರೆ ಏನಂತಂದ್ರೆ ಆ ನವವಿಧ ಭಕ್ತಿಯಲ್ಲಿ ಯಾವ್ದಾದ್ರು ಇರ್ಬೋದು. ಶ್ರವಣ, ಕೀರ್ತನ, ಸ್ಮರಣ. ಈ ಒಂದು ಕಲಿಯುಗಕ್ಕೆ ಇರೋದು ಮೇನ್ ಆಗಿ ಶ್ರವಣ, ಕೀರ್ತನ, ಸ್ಮರಣ ಅಲ್ವಾ? ಇವಾಗ ನಾವಿವಾಗ ಆ ಶ್ರವಣ, ಕೀರ್ತನ ಅಥವಾ ಭಕ್ತಿನ ನಾವು ಚೆನ್ನಾಗ್ ಮಾಡ್ತಿದೀವಿ ಅಂತ ಹೇಗ್ ಗೊತ್ತಾಗುತ್ತೆ ನಿಮ್ಗೆ? ಇವಾಗ ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊತಾ ಇದ್ದೀರಾ ಅಲ್ವಾ? ಹೇಗ್ ಗೊತ್ತಾಗುತ್ತೆ ನಾನು ಸರಿಯಾಗಿ ಹೇಳ್ಕೊತಾ ಇದ್ದೀನಿ ಹರೇ ಕೃಷ್ಣ ಮಹಾಮಂತ್ರವನ್ನ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ ಮಾತಾಜಿ. ಜಪ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಮಾತಾಜಿ. ನಾವು ಮುಂಚೆ ಹೇಳೋದಿಕ್ಕೂ ಇವಾಗ ಹೇಳೋದಿಕ್ಕೂ ಗೊತ್ತಾಗ್ತಾ ಇದೆ ಮಾತಾಜಿ. ಮಾತಾಜಿ ಗೊತ್ತಾಗುತ್ತೆ. ಬಟ್ ಅಟ್ ಪ್ರೆಸೆಂಟ್ ನೀವು ಹೇಳ್ಕೊಡ್ತಾ ಇದ್ದೀರಾ, ನೀವು ಸರಿಯಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ಹೇಗ್ ಗೊತ್ತಾಗುತ್ತೆ? ಐಕೆ ಇಚ್ಛೆ ಆತುರಗಳು ಇರೋದಿಲ್ಲ. ಯಾಕಂದ್ರೆ ನಾವ್ ಅವಾಗೆಲ್ಲ ಫಸ್ಟ್ಗೆಲ್ಲ ಹೋಗ್ಬೇಕು, ನೋಡ್ಬೇಕು, ತಗೋಬೇಕಿತ್ತು. ಇವಾಗ ಅವೆಲ್ಲ ಏನು ಇಲ್ಲ. ಜಪ ಮಾಡ್ತಾ ಮಾಡ್ತಾ ಎಲ್ಲ ಕಡಿಮೆ ಆಗಿದೆ. ಓಕೆ, ಅದು ಕರೆಕ್ಟೇ. ಮತ್ತೆ ಇಮಿಡಿಯೇಟ್ ಆಗಿ ನಮ್ಗೆ ಹೇಗ್ ಗೊತ್ತಾಗುತ್ತೆ ನಾನು ಸರಿಯಾಗಿ ಜಪ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು? ಅದು ಒಳಗಿಂದ ಒಂಥರ ಪ್ರೇರಣೆ ಬಂದಂಗ ಆಗುತ್ತೆ. ಮತ್ತೆ ಏನೋ ನೋಡ್ತಾ ಇದ್ವಿ ಭಗವಂತನ ನಮ್ಮ ಮಕ್ಕಳ ಏನೋ ಖುಷಿ ಅನುಭವ ಬರುತ್ತೆ. ಮತ್ತೆ ಸಂತೋಷ ಸಿಗುತ್ತೆ ನಮ್ಗೆ. ಯಾಕೆಂದ್ರೆ ನಾವು ಅವಾಗ ಭಗವಂತನ ಜೊತೆ ಕನೆಕ್ಟ್ ಆಗ್ತೀವಿ. ನಾನು ಹರೇ ಕೃಷ್ಣ ಮಹಾಮಂತ್ರನ ಪ್ರತಿಯೊಂದು ಪದವನ್ನ ನಾನು ಹೇಳ್ತಾ ಕೇಳಿಸ್ಕೊಂಡ್ರೆ ನಾನು ಆ ಭಗವಂತನ ಜೊತೆ ನಾನು ಕನೆಕ್ಟ್ ಆಗ್ತಾ ಇರ್ತೀನಿ. ಅವಾಗ ಭಗವಂತ ಅವರು ಸಚ್ಚಿದಾನಂದ ವಿಗ್ರಹ ಅಲ್ವಾ? ಅವರು ಆನಂದಮಯಿಯಾಗಿದ್ದಾರೆ. ಅವರ ಜೊತೆ ನಾವು ಸಂಪರ್ಕಕ್ಕೆ ಬಂದಾಗ ನಾವು ಆನಂದವನ್ನ ನಾವು ಪಡಿತೀವಿ ಅಲ್ವಾ? ಅವಾಗ ನಮ್ಗೆ ಗೊತ್ತಾಗುತ್ತೆ, ಓ ನಾನು ಸರಿಯಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ನಾನು ಹೇಳ್ಕೊಂಡಿದ್ದೀನಿ ಈಗ ಅಂತ ಹೇಳ್ಬಿಟ್ಟು.
ಭಾವೋತ್ಕರ್ಷಕ್ಕೆ ನಾವು ಒಳಗಾಗ್ತೀವಿ. ಅದಕ್ಕೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ನಾನು ನಿನ್ನ ನಾಮವನ್ನ ಹೇಳ್ಕೊಂಡಾಗ ಯಾವಾಗ ನನ್ನ ಕಣ್ಣುಗಳಿಂದ ನೀರ್ ಬರುತ್ತೆ, ಕಂಠ ಗದ್ಗದಿತವಾಗುತ್ತೆ, ಮೈ ನವಿರೇಳುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ನಾವು ಹರಿನಾಮವನ್ನ ಹೇಳ್ಕೊಂಡಾಗ ನಾವು ಇದೆಲ್ಲ ನಮ್ಗೆ ದೇಹದಲ್ಲಿ ಭಾವೋತ್ಕರ್ಷಕ್ಕೆ ಒಳಗಾದಾಗ ನಾವು ಹೌದು ಭಗವಂತನ ಜೊತೆ ಸಂಪರ್ಕದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ಭಗವಂತನ ಜೊತೆ ಸಂಪರ್ಕದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಅಂದ್ರೆ ನಾವು ಸರಿಯಾಗಿ ಭಕ್ತಿಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಅದನ್ನ ತೋರಿಸಿಕೊಟ್ಟಿದ್ದಾರೆ. ಈ ಕಲಿಯುಗಕ್ಕೆ ತುಂಬಾ ಅಲ್ವಾ ಸುಲಭವಾದಂತಹ ಮಾರ್ಗ ಏನು ಹರೈರ್ನಾಮ ಕೇವಲಂ ಕಲೌ ನಾಸ್ತಿಯೇವ ಗತಿರನ್ಯತ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲಿ ಗಜೇಂದ್ರ ಅವನೇನ್ ಹೇಳ್ತಾ ಇದ್ದಾನೆ, ಆಧ್ಯಾತ್ಮಿಕ ಯೋಗ ಗಮ್ಯಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ಭಗವಂತನನ್ನ ನಾವು ಸಮೀಪಿಸ್ಬೇಕಂದ್ರೆ ನಾವು ಆ ಆಧ್ಯಾತ್ಮಿಕ ವೇದಿಕೆಗೆ ಬರ್ಲೇಬೇಕು. ನಾ ಈ ಭೌತಿಕ ವೇದಿಕೆಯಲ್ಲಿ ನನಗೆ ಈ ಇಚ್ಛೆ ಇದೆ ಕೃಷ್ಣ, ನನಗೆ ಆ ಕಷ್ಟ ಇದೆ, ಅದನ್ನ ನೀನ್ ನಿವಾರಿಸು ಅಂತಂದ್ರೆ ನಾವು ಭಗವಂತನ ಆ ಆಧ್ಯಾತ್ಮಿಕ ವೇದಿಕೆಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಶುದ್ಧ ಭಕ್ತಿಗೆ ಬರ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಹೌದು ಕೃಷ್ಣ ತುಂಬಾ ಅವರು ಕರುಣಾಮಯಿ. ಅವ್ರು ಏನ್ ಹೇಳಿದ್ರು ನಮ್ಗೆ 7ನೇ ಅಧ್ಯಾಯದಲ್ಲಿ 4 ತರದ ವ್ಯಕ್ತಿಗಳು ನನ್ನನ್ನ ನನಗೆ ಅವರು ಶರಣಾಗ್ತಾರೆ, ಅವರು ಪುಣ್ಯಾತ್ಮರು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಅವರು ಅರ್ಥಾರ್ಥಿ ಜ್ಞಾನಿ ಜಿಜ್ಞಾಸು ಯಾವ್ದೋ ಒಂದು ಇಚ್ಛೆ ಇಟ್ಕೊಂಡು ಭಗವಂತನ ಹತ್ರ ಬರ್ತಿದ್ದಾರೆ. ಆದ್ರೆ ಭಗವಂತ ಕರುಣಾಮಯಿ ಇರೋದ್ರಿಂದ ಅವ್ರನ್ನು ಸಹ ಪುಣ್ಯಾತ್ಮರು ಅಂತ ಹೇಳ್ತಾ ಇದಾರೆ, ತನ್ನ ಬಳಿಗೆ ಬರ್ತಿದಾರಲ್ಲ ಇವರು ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ಇಲ್ಲಿ ಗಜೇಂದ್ರ ನೋಡಿ ಅವನಿಗೆ ಅರ್ಥ ಆಗ್ತಾ ಇದೆ ಅಲ್ವಾ. ಆ ಆಧ್ಯಾತ್ಮಿಕ ವೇದಿಕೆಗೆ ನಾವು ಬರ್ಬೇಕು ಅಂತಂದ್ರೆ ನಮ್ಗೆ ಈ ತರದ ಯಾವುದೇ ಒಂದು ಇಚ್ಛೆಗಳು ಅಭಿಲಾಷೆ ಅದ್ ಯಾವ್ದನ್ನು ಸಹ ನಮ್ಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಅನೇಕ ಜನ್ಮಗಳನ್ನ ಎತ್ತಿದ ಬಳಿಕ ಭಗವಂತನ ಸಾನ್ನಿಧ್ಯದ ಅನುಗ್ರಹವನ್ನ ನಾವು ಪಡಿಬಹುದು. ಅಂದ್ರೆ ನಾವು ಭಗವಂತನ ನಾವು ಕಣ್ಣಾರೆ ನಾವು ನೋಡ್ಬೇಕು, ಭಗವಂತನ ಲೋಕಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಅನೇಕ ಜನ್ಮಗಳು ಬೇಕು ನಮ್ಗೆ. ಆ ಭಕ್ತಿಯನ್ನ ಮಾಡಿ ನಾವು ಪಡಿಬೇಕಾಗುತ್ತೆ. ಆದ್ರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾ ಇದಾರೆ, ಈ ಒಂದು ಭಕ್ತಿ ಯೋಗ ಈ ಕಲಿಯುಗಕ್ಕೆ ಏನ್ ಕೊಟ್ಟಿದ್ದಾರೆ, ಇದು ಸುಲಭವಾಗಿ ನೇರವಾಗಿ ಶೀಘ್ರವಾಗಿ ನಾವು ಅದರ ಪರಿಣಾಮವನ್ನ ಪಡ್ಕೊಳ್ಳುವಂತಹ ಮಾರ್ಗ. ಇದೇ ಜನ್ಮದಲ್ಲೇ ನಾವು ಭಗವಂತನ ಬಳಿಗೆ ನಾವು ಹೋಗ್ಬಹುದು. ಇವಾಗ ಚೈತನ್ಯ ಮಹಾಪ್ರಭುಗಳು ಎಲ್ಲರಿಗಿನ್ನ ತುಂಬಾ ಕರುಣೆಯ ಅವತಾರ ಅಲ್ವಾ. ಯಾಕಂದ್ರೆ ಇಲ್ಲಿ ಕಲಿಯುಗದಲ್ಲಿ ಇರೋರೆಲ್ಲ ಪತಿತಾತ್ಮರೇ. ಅವರನ್ನ ಉದ್ಧಾರ ಮಾಡಕ್ಕೆ ಅವರು ಚೈತನ್ಯ ಮಹಾಪ್ರಭುಗಳವರು ಬಂದು ಮತ್ತೆ ಸುಲಭವಾದಂತಹ ಮಾರ್ಗವನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷನ ಬಳಿಗೆ ಹೋಗಲು ಭಕ್ತಿಯೋಗವೇ ನಿಷ್ಕಲಂಕವಾದ ವಿಧಾನವಾಗಿದೆ, ಸುಲಭವಾದ ಮಾರ್ಗ. ಮತ್ತೆ ನಾವು ಯಾವುದು ಆಧ್ಯಾತ್ಮಿಕ ವೇದಿಕೆಗೆ ಹೋಗುವಂತಹ ಮಾರ್ಗ ಈ ಭಕ್ತಿಯೋಗದ ಮಾರ್ಗ. ಇವಾಗ ಬೇರೆ ಮಾರ್ಗದಲ್ಲಿ ಏನಾಗುತ್ತೆ, ನಾವದು ಆಧ್ಯಾತ್ಮಿಕ ವೇದಿಕೆಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಇವಾಗ ನನಗೆ ಜ್ಞಾನ ಮಾರ್ಗದಲ್ಲಿ ಹೋದ್ರೆ ನನಗೇನಾಗುತ್ತೆ, ನನಗೆ ಬ್ರಹ್ಮಜ್ಯೋತಿಲಿ ಲೀನ ಆಗ್ಬೇಕು ಅಂತ ಇರುತ್ತೆ. ಯೋಗ ಮಾರ್ಗದಲ್ಲಿ ಹೋದ್ರೆ ನನಗೆ ಅಷ್ಟಸಿದ್ಧಿಗಳೆಲ್ಲ ಸಿಗ್ಲಿ ಅನ್ನೋ ಒಂದು ಇಚ್ಛೆ ಇರುತ್ತೆ. ಅಲ್ಲೊಂದು ಯಾವ್ದೋ ಒಂದು ಇಚ್ಛೆ ಇದೆ, ಜ್ಞಾನ ಕರ್ಮ ಅಥವಾ ಯೋಗ ಮಾರ್ಗದಲ್ಲಿ ಹೋದ್ರೆ. ಆದ್ರೆ ಇಲ್ಲಿ ಇದು ನಿಷ್ಕಳಂಕ ಮಾರ್ಗ, ಭಕ್ತಿಯೋಗದ ಮಾರ್ಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭಕ್ತ್ಯಾಮಾಂ ಏಕಯಾ ಗ್ರಾಹ್ಯ, ಭಗವಂತನೇ ಹೇಳಿರೋ ಹಾಗೇನೆ ನಾನು ಭಕ್ತಿಯಿಂದ ಮಾತ್ರ ನೀವು ನನ್ನ ಸನ್ನಿಧಿಗೆ ನೀವು ಬರ್ಬೋದು, ಭಕ್ತಿಯಿಂದ ಮಾತ್ರ ನೀವು ನನ್ನನ್ನ ಅರ್ಥ ಮಾಡ್ಕೋಬಹುದು, ಭಕ್ತಿಯಿಂದ ಮಾತ್ರ ನೀವು ನನ್ನ ರಹಸ್ಯಗಳನ್ನ ನೀವು ತಿಳ್ಕೊಬಹುದು ಅಂತ ನಮ್ಗೆ ಹೇಳಿದ್ರು ಕೃಷ್ಣ ಅಲ್ವಾ. ಭಗವಂತ ಬೇರೆ ಯಾವುದೇ ಯಜ್ಞ ದಾನ ತಪ ವೇದ ಮಂತ್ರೋಚ್ಚಾರ ಯಾವುದಕ್ಕೂ ಅವರು ಒಲಿಯೋದಿಲ್ಲ. ಅವರು ಒಲಿಯೋದೇ ಏಕೈಕವಾಗಿ ಅವ್ರನ್ನ ಆಕರ್ಷಣೆ ಮಾಡೋದೇ ಭಕ್ತಿ. ಸೊ ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದಾರೆ, ಅರ್ಜುನನಿಗೆ ಏನ್ ಹೇಳಿದ್ರು, ನೀನು ನನ್ನಲ್ಲೇ ನೀನು ಮನಸ್ಸನ್ನ ಇಟ್ಟು ಪರಿಪೂರ್ಣವಾಗಿ ನೀನು ಈ ಭಕ್ತಿ ಯೋಗವನ್ನ ಆಚರಿಸಿದ್ರೆ ಏನಾಗತ್ತೆ, ಸೊ ನೀನು ನನ್ನನ್ನ ಸಮಗ್ರವಾಗಿ ನೀನು ಅರಿಬಹುದು, ನಾನು ಅದನ್ನ ನಿನಗೆ ತಿಳಿಸಿಕೊಡ್ತೀನಿ, ಕೇಳು ತಚ್ಛೃಣು ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಈ ಒಂದು ಜ್ಞಾನವನ್ನ ಆ ಸೀಕ್ರೆಟ್ ಅನ್ನ ಅವರು ಹೇಳ್ಕೊಡ್ತಾರೆ. ಸೊ ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವ ಮೂಲಕ ಕೃಷ್ಣನ ಪಾದಕಮಲಗಳನ್ನು ಸತತವಾಗಿ ಸ್ಮರಿಸುತ್ತಾ ದೇವೋತ್ತಮ ಪರಮಪುರುಷನನ್ನು ನಿಸ್ಸಂದೇಹವಾಗಿ ಸಂಪೂರ್ಣವಾಗಿ ಅರ್ಥಿಕೊಳ್ಳಬಹುದು. ನೋಡಿ, ನಾವು ಬೇರೆ ಏನೋ ಒಂದು ಕಠಿಣ ಪರಿಶ್ರಮವನ್ನು ಪಡೆಯೋದು ಬೇಕಾಗಿಲ್ಲ, ನಾವು ಕಾಡಿಗೆ ಹೋಗೋದು ಬೇಕಾಗಿಲ್ಲ, ತಪಸ್ಸನ್ನ ಮಾಡೋದು ಬೇಕಾಗಿಲ್ಲ, ಎಲ್ಲವನ್ನ ತ್ಯಾಗ ಮಾಡೋದು ಬೇಕಾಗಿಲ್ಲ ಅಲ್ವಾ. ಸೊ ಕೇವಲ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಏನು ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಮತ್ತೆ 4 ನಿಯಂತ್ರಕ ತತ್ವಗಳನ್ನ ಹೇಳ್ಕೊಟ್ಟಿದ್ದಾರೆ, ಅದನ್ನ ನಾವು ಸರಿಯಾಗಿ ಮಾಡೋದ್ರ ಮೂಲಕ, ಗುರುಗಳ ಮಾರ್ಗದರ್ಶನದಲ್ಲಿ ಮಾಡೋದ್ರ ಮೂಲಕ ನಾವು ಭಗವಂತನನ್ನ ನಾವು ನಿಸ್ಸಂದೇಹವಾಗಿ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಅವರ ಪಾದಕಮಲಗಳನ್ನ ಸ್ಮರಿಸ್ತಾ ನಾವು ಸಹ ಭಗವಂತನ ಲೋಕಕ್ಕೆ ಹೋಗ್ಬೋದು, ಈ ಮಾನವ ಜನ್ಮವನ್ನ ನಾವು ಸಾರ್ಥಕ ಮಾಡ್ಕೋಬಹುದು. ಸೊ ಇವತ್ತಿನ ದಿವಸ ಗಜೇಂದ್ರನ ಪ್ರಾರ್ಥನೆಗಳು ತುಂಬಾ ಸುಂದರವಾಗಿತ್ತು. ಅವ್ರಿಗೆ ಭಗವಂತನನ್ನ ಯಾವುದೋ ಒಂದು ಭೌತಿಕ ಇಚ್ಛೆಗೋಸ್ಕರ ಕೇಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಸಹ ತುಂಬಾ ಆಪತ್ತಲ್ಲಿದೀನಿ, ಭಗವಂತನೇ ಕಾಪಾಡ್ತಾರೆ ಅಲ್ವಾ. ಯಾಕಂದ್ರೆ ಒಂದು ಮರದ ಕೆಳಗಡೆ ಬಂದ್ರೆ ಎಷ್ಟು ನಮ್ಗೆ ಆ ಶಾಖ, ಸೂರ್ಯನ ಶಾಖ, ಅದರಿಂದ ಎಲ್ಲವೂ ಸಹ ತಕ್ಷಣಕ್ಕೆ ನಮ್ಗೆ ಉಪಶಮನ ಸಿಗುತ್ತೋ, ಅದೇ ತರನೇ ನಮ್ಮ ಈ ಎಲ್ಲ ಭೌತಿಕ ಜಂಜಾಟದಿಂದ ನಮ್ಗೆ ಉಪಶಮನ ಸಿಗ್ಬೇಕಂದ್ರೆ ಆ ಭಗವಂತನ ಆ ಒಂದು ಚರಣ ಕಮಲಗಳ ಆಶ್ರಯವನ್ನೇ ನಾವು ಪಡಿಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಗಜೇಂದ್ರ ಕೇಳ್ಕೊತಾ ಇದ್ದಾರೆ. ಅವ್ರಿಗೆ ಪಶ್ಚಾತ್ತಾಪನೂ ಇದೆ, ನಾನು ಈ ತರ ಭಗವಂತನಿಗೆ ನಾನು ಶುದ್ಧ ಭಕ್ತಿಯನ್ನ ಮಾಡ್ತಾ ಇಲ್ಲ, ಯಾವುದೋ ಒಂದು ಇಚ್ಛೆಯಿಂದ ಕೇಳ್ಕೊತಾ ಇದೀನಿ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗೆ ಬೇರೆ ಅಂದ್ರೆ ಅನ್ಯ ಮಾರ್ಗ ಇಲ್ಲ ನಮ್ಗೆ.
ಅಕಾಮ ಸರ್ವಕಾಮ ಮೋಕ್ಷಕಾಮ ಉದಾರದಿಹಿ ತೀವ್ರೇಣ ಭಕ್ತಿಯೋಗಿನ ಯಜತ ಪುರುಷಂ ಪರಂ. ನಮ್ಗೆ ಏನೇ ಇದ್ರು ದೇವೋತ್ತಮ ಪರಮ ಪುರುಷನ್ನೇ ಆರಾಧನೆ ಮಾಡಿ ಅಂದ್ರೆ ನಮ್ಗೆ ಆಚಾರ್ಯರು ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಗಜೇಂದ್ರ ಭಗವಂತರನ್ನ ಪ್ರಾರ್ಥನೆ ಮಾಡ್ತಾ ಇದಾರೆ, ಅವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ. ಸೊ ನಾವು ಸಹ ಈ ಮೊಸಳೆ ಎಂಬ ಮಾಯೆಯಿಂದ ನಾವು ರಕ್ಷಣೆ ಪಡಿಬೇಕು ಅಂತಂದ್ರೆ ನಾವು ಸಹ ದೇವೋತ್ತಮ ಪರಮ ಪುರುಷನಲ್ಲಿ ನಾವು ನಮ್ಗೆ ಇವಾಗ ಏನ್ ಹೇಳ್ಕೊಟ್ಟಿದ್ದಾರೆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಶುದ್ಧ ನಾಮದಲ್ಲಿ ಹೇಳೋ ತರ ಅಂತ ಹೇಳುವಂತಹ ಹಂತಕ್ಕೆ ನಾವು ಅತಿ ಶೀಘ್ರವಾಗಿ ಬರೋ ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಗಜೇಂದ್ರ ಪ್ರಾರ್ಥನೆ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂತಕೃಪಾ ಕೃಪಾ ಸಿಂಧು ದೇವ ಜಗತ ನಮ್ಮ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಏಕಾದಶಿ ಮಹೋತ್ಸವ ಕಿ ಜೈ, ಕಾರ್ತಿಕ ಮಹೋತ್ಸವ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಕ್ಷಣವೂ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಕೃಷ್ಣನನ್ನು ಮರೆತು ಇರಬೇಡಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ ಪ್ರಣಾಮ ಮಾತಾಜಿ. ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಕ್ಲಾಸನ್ನ ಎಂಡ್ ಮಾಡ್ತಾ ಇದೀನಿ. ಹರೇ ಕೃಷ್ಣ. ಸರಿ ಕೃಷ್ಣ ದಂಡೋತ್ ಪ್ರಣಾಮ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಣಾಮ.